ನಮಸ್ಕಾರ ಸೊಲ್ಮೆಲು. ನಿಮ್ಮ ಮೆಚ್ಚಿನ ತಿರುಗುಬಾಣಕ್ಕೆ ಸ್ವಾಗತ. ನಾನು ಜಿತೇಂದ್ರ ಕುಂದೇಶ್ವರ. ಇಂದಿನ ತಿರುಗುಬಾಣದ ಅತಿಥಿ ಕಾಂಗ್ರೆಸ್ ನಾಯಕ, ಮಾಜಿ ಶಾಸಕರಾದಂತಹ JR ಲೋಬೋ ಅವರು. ಮಂಗಳೂರಿನ ಅಭಿವೃದ್ಧಿಯಲ್ಲಿ ಒಬ್ಬ ಶಾಸಕನಾಗಿ, ಒಬ್ಬ ಅಧಿಕಾರಿಯಾಗಿ ಪ್ರಮುಖ ಪಾತ್ರವನ್ನು ವಹಿಸಿದವರು. ಅದೇ ರೀತಿಯಲ್ಲಿ ವಿರೋಧಿಗಳ, ಪ್ರತಿಪಕ್ಷಗಳ, ಅದೇ ರೀತಿ ಸ್ವಪಕ್ಷೀಯರ ವಿರೋಧಕ್ಕೂ ಕೂಡ ಒಳಗಾದಂತಹ ನಮ್ಮ ಕಾಂಗ್ರೆಸ್ನ ಮಾಜಿ ಶಾಸಕರಾದಂತಹ JR ಲೋಬೋ ಅವರು. ಲೋಬೋ ಅವರೇ, ತಿರುಗುಬಾಣಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಿಮ್ಮ ಒಂದು ಕಾಂಗ್ರೆಸ್ನ ಎಂಟ್ರಿ, ಕ್ಲಾಕ್ ಟವರ್ನಲ್ಲಿ ಕಾಂಗ್ರೆಸ್ ಕಚೇರಿ ಇತ್ತು. ಅವತ್ತು ಬರುವಾಗ ನಾನು ನೋಡಿದ್ದೆ, ಬಹಳ ಗಜಿಬಿಜಿ ಗಲಾಟೆ. ಅದಾದಮೇಲೆ ಎಲೆಕ್ಷನ್ ಬಂತು, ನೀವು ಗೆದ್ರಿ. ಅಭೂತಪೂರ್ವವಾದಂಥ ಒಂದು ಜಯ, ಸಂಭ್ರಮ, ಉತ್ಸಾಹ ಕಾರ್ಯಕರ್ತರಲ್ಲಿ. ಆದರೆ 2018ಕ್ಕೆ ಬರುವಾಗ ಮತ ಎಣಿಕೆ ಕೇಂದ್ರದಿಂದ ಬೋಂದೇಲ್ನ ಎಣಿಕೆ ಕೇಂದ್ರದಿಂದ ಬರುವಾಗ ಲೋಬೋ ಒಬ್ಬರೇ ಬರ್ತಾಯಿದ್ರು. ಆ ಫೋಟೋ ಸಾಕಷ್ಟು ವೈರಲ್ ಆಯಿತು. ನಿಮ್ಮ ಬದುಕಿನಲ್ಲಿ ಇದನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಯಾವಾಗಲೂ ಸಕ್ಸಸ್ ಹ್ಯಾಸ್ 1000 fathers and the failure is the orphan. ಈ ಗಾದೆ ಎಲ್ಲರಿಗೂ ಅನ್ವಯ. ಜೀವನದಲ್ಲಿ ನಾವು ಜಯ ಗಳಿಸ್ತಾ ಹೋಗುವಾಗ ನಮ್ಮ ಜೊತೆಯಲ್ಲಿ ಒಂಟಿಯಾಗಿ ನಾವು ಹೋಗೋದಿಲ್ಲ, ಎಲ್ಲರೂ ಜೊತೆಯಲ್ಲಿ ಇರ್ತಾರೆ. ಆದರೆ ಮುಪ್ಪು ಬಂದು ಅವರು ಸಂಪೂರ್ಣವಾಗಿ ವಿಫಲಗೊಳ್ಳುವಾಗ ಅವರು ಒಂಟಿಯಾಗಿ ತನ್ನ ಯಾತ್ರೆಯನ್ನು ಮಾಡಿಸ್ಕೊಂಡು ಹೋಗ್ತಾರೆ. ಅಂದರೆ ಮುಪ್ಪು ಬಂತ ನಿಮಗೆ? ಈಗ ಮುಪ್ಪು ಬರುವ ಪ್ರಶ್ನೆ ಅಲ್ಲ, ಹೇಳ್ತಾ ಇಲ್ಲ. ಅಂದರೆ ಜೀವನದ ಯಾವಾಗಲೂ ವಿಫಲತೆ ಬರುವಾಗ, ವೈಫಲ್ಯತೆಯಲ್ಲಿ ಯಾತ್ರೆ ಯಾವಾಗಲೂ ಒಂಟಿಯಾಗಿ ಹೋಗೋದು. ಆದ್ರಿಂದ ಇದು ನೈಸರ್ಗಿಕ, ನ್ಯಾಚುರಲ್, ಸಹಜ. ಆದ್ರಿಂದ ಇದನ್ನು ನಾವು ಯಾವಾಗಲೂ ಫಿಲಾಸಫಿಕಲ್ ಆಗಿ ತಗೊಳ್ಬೇಕು. ಪ್ರಾಕ್ಟಿಕಲ್ ಆಗಿ ನಾವು ಮಾನವೀಯವಾಗಿ ತಕೊಂಡು ಬಿಟ್ರೆ ಕುಗ್ಗಿ ಬಿಡ್ತೀವಿ, ನೋವಾಗ್ತದೆ. ಅದೇ ನಾವು ಫಿಲಾಸಫಿಕಲ್ ಆಗಿ ತಕೊಂಡ್ರೆ ಅದು ಯಾವಾಗಲೂ ಅದಕ್ಕೊಂದು ಅರ್ಥ ಬಂದ್ಬಿಡ್ತದೆ. ಅದನ್ನ ಆ ರೀತಿಯ ತಗೊಂಡು ಹೋಗಿದ್ದೀನಿ ನಾನು. ಅಂದ್ರೆ ಯಾವ ರೀತಿ ಅರ್ಥೈಸ್ಕೊಂಡ್ರೆ? ಅಂದ್ರೆ ಇದು ಸಹಜ, ಇದು ಸಹಜ. ಇದು ನಾಳೆ ನಾನು ಪುನಃ ಯಾವುದಾದ್ರಲ್ಲಿ ಯಶಸ್ವಿ ಬಂದ್ರೆ ಯಾರು ದೂರ ಹೋಗಿದ್ರೆ ಅವ್ರ ಹತ್ತಿರ ಬಂದೇ ಬರ್ತಾರೆ. ಅದು ನೈಸರ್ಗಿಕ. ಆಗ್ಲೂ ನಾನು ಏನು ಹೊಸ್ತಾಯ್ತು ಅಂತ ಅನ್ನಿಸ್ಬಾರ್ದು. ಬೆಲ್ಲಕ್ಕೆ ಇರುವ ಮುತ್ತು ಅಂತ. ನಿಮ್ಮ ಹತ್ರ ಸಿಹಿಗಳಿದ್ರೆ ಏನಾದರೂ ಬೇಕಾದ್ರೆ ಜನ ಬರ್ತಾರೆ. ಸರಿ. ಆದರೆ ಅವತ್ತು ನೀವು ಲಾಸ್ಟ್ ಟೈಮ್ EVM ಸರಿ ಇಲ್ಲ, ನಾನು ಕೋರ್ಟಿಗೆ ಹೋಗ್ತೇನೆ ಅಂತ ಹೇಳಿದ್ರಿ. ಏನು ಕೋರ್ಟಿಗೆ ಹೋದ್ರ ಅಥವಾ ರಿಸಲ್ಟ್ ಬಂತ? ಏನಾಯ್ತದ? ಕೋರ್ಟಿಗೆ ಹೋಗಿದ್ದೀನಿ, ಕೇಸ್ ದಾಖಲು ಮಾಡಿದ್ದೀನಿ. ನನ್ನ ದುರದೃಷ್ಟಕ್ಕೆ ಇವತ್ತಿನವರೆಗೂ ಉಚ್ಚ ನ್ಯಾಯಾಲಯದಲ್ಲಿ ಒಂದೇ ಒಂದು ಬಾರಿ ಅದು ಹಿಯರಿಂಗಿಗೆ ಬಂದಿಲ್ಲ. ನಮ್ಮ ಅಡ್ವೊಕೇಟ್ ಪ್ರೆಷರ್ ಹಾಕ್ತಾ ಇದ್ದಾರೆ, ನಾನು ಕೇಳ್ತಾ ಇದ್ದೀನಿ. ನನ್ನ ದುರದೃಷ್ಟಕ್ಕೆ ಇವತ್ತಿನವರೆಗೂ ಒಂದೇ ಒಂದು ಬಾರಿ ವಿಚಾರಣೆ. ಅದು ಇನ್ನು ಕೆಲವು ನನ್ನ ಜೊತೆಯಲ್ಲಿ ಇನ್ನು ಕೆಲವರು ಹಾಕಿದ್ರು, ಅದು ಡಿಸ್ಮಿಸ್. ಅದು ನಿಮ್ದು ಡಿಸ್ಮಿಸ್ ಆಗಲಿಲ್ಲ? ನಂದು ಡಿಸ್ಮಿಸ್ ಆಗಿಲ್ಲ, ಹಿಯರಿಂಗಿಗೂ ಬಂದಿಲ್ಲ. ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಮುಂಚೆ ಆದ್ರೂ ಆಗ್ಬೋದಾ? ಆಗ್ಲೇಬೇಕು, ಇಲ್ಲಾಂದ್ರೆ ಅದು ಹೋಯ್ತು. ಅದು ಹೋದಾಗ ಯಾವಾಗ್ಲೂ ಕೇಸ್ ಅದು ಹೊಸ ಎಲೆಕ್ಷನ್ ಬರುವ ಮೊದಲು ಆಗದಿದ್ರೆ ಅದಕ್ಕೆ ಮತ್ತೆ ವ್ಯಾಲಿಡಿಟಿ ಇಲ್ಲ. ನನ್ನ ದುಡ್ಡು ಹೋಯ್ತು, ನಾನು ನ್ಯಾಯ ಕೇಳಿದ್ದು ಹೋಯ್ತು. ಈಗ ಸರ್ವೇ ಸಾಧಾರಣವಾಗಿ ನಿಮ್ಮ ಹೆಸರು ಹೇಳುವಾಗ ಅವರು ಜನಾರ್ದನ ಪೂಜಾರಿ ಕ್ಯಾಂಡಿಡೇಟ್ ಅಂತ ಹೇಳೋದು ಸಹಜವಾಗಿ, ಅವರು ಸಪೋರ್ಟ್ ಮಾಡ್ತಾ ಇದ್ರು. ಆದರೆ ಅವರೇ ಒಮ್ಮೆ ಹೇಳಿದರು ಲೋಬೋ ಸ್ವಾರ್ಥಿಯಾಗಿದ್ದಾರೆ ಅಂತ. ಯಾಕೆ ಹೀಗಾಯಿತು? ನನಗೆ ಜನಾರ್ದನ ಪೂಜಾರಿ ಅವರು ನಾನು ಸ್ವಾರ್ಥಿಯಾಗಿದ್ದೇನೆ ಅಂತ ಹೇಳಿದ್ದು ಯಾವಾಗಲೂ ನನಗೆ ಗೊತ್ತಿಲ್ಲ. ಅದು ಯಾವ ಸಂದರ್ಭದಲ್ಲಿ, ಯಾವ ಸಂದರ್ಭಕ್ಕೆ ಅನುಗುಣವಾಗಿ ಅವರೇನಾದರೂ ಹೇಳಿದಾರ ಗೊತ್ತಿಲ್ಲ. ಯಾಕಂದರೆ ಪ್ರತಿಯೊಂದು ಮಾತನ್ನು ನಾವು ಶಬ್ದದಲ್ಲಿಯೇ ನಾವು ಅರ್ಥೈಸಬಾರ್ದು. ಆ ಶಬ್ದವನ್ನು ಯಾವ ಸಂದರ್ಭದಲ್ಲಿ ಉಪಯೋಗ ಮಾಡಿದ್ದಾರೆ, ಅದರ ಹಿನ್ನೆಲೆಯನ್ನು ಉಪಯೋಗ ಆಲೋಚನೆ ಮಾಡಿ ಅದಕ್ಕೆ ಅರ್ಥ ಹುಡುಕಬೇಕು. ಆದ್ರಿಂದ ಅದು ನನಗೂ ಅವ್ರು ಹೇಳಿದ್ದು ಗೊತ್ತಿಲ್ಲ. ಈಗ ಅಂದರೆ ನಿಮ್ಮ ಕಳೆದ ಬಾರಿಯ ಬಗ್ಗೆ ಒಂದು ಮೆಲುಕು ಹಾಕುದಾದ್ರೆ, ಆ ಸಂದರ್ಭದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಆ ತೆಂಗಿನ ಸೋಗೆದ್ದು ಎಲ್ಲ ಆ ಚಪ್ಪರ ಮಲ್ಲಿಕಟ್ಟೆಯಲ್ಲಿ ಒಂದು ವಿಶೇಷವಾದಂಥ ಒಂದು ಇತ್ತು.
ಆ ಇದರಲ್ಲಿ ಕಚೇರಿಯಲ್ಲಿ ಅವ್ರು ಹೇಳಿದರು. ಆವಾಗ ಏನು ಚಿದಂಬರಂ ಬರ್ತಾ ಇರುವಂಥ ಸಂದರ್ಭ, ಆವಾಗ ಕಾಂಗ್ರೆಸ್ ಭ್ರಷ್ಟಾಚಾರದಿಂದ ಹೋಗಿದೆ ಅಂತ, ಈ ರೀತಿ ಅವರಿಂದ ಹೋದರೆ ಹಾಳಾಗಿ ಹೋಗ್ತೀನಿ ಅಂತ ಓಪನ್ ಆಗಿ ಹೇಳಿದರು. ಒಂದು ಮುಜುಗರ ಎಲ್ಲರಿಗೂ ಸನ್ನಿವೇಶ. ನಿಮಗೆ ಅದು ಅಪಶಕುನದಂತೆ ಕಾಣ್ತಾ ಇತ್ತು ಅದು? ಇಲ್ಲ ನೋಡಿ, ಜನಾರ್ದನ ಪೂಜಾರಿ ಅವರು ಬಹಳ ಹಿರಿಯ ಮುತ್ಸದ್ದಿ. ಅವರು ಯಾವ ಮಾತುಗಳನ್ನು ಮಾತಾಡಿದ್ರು ಕೂಡ ಅದನ್ನು ನಾವು ನೇರವಾಗಿ ಮಾತಿನ ನೆಲೆಯಲ್ಲೇ ಅರ್ಥವನ್ನು ಕಲ್ಪಿಸಬಾರದು. ಅದಕ್ಕೆ ಬಹಳ ಗೂಢಾರ್ಥ ಇರ್ತದೆ. ಅವ್ರು ಆ ಮಾತುಗಳನ್ನು ಯಾಕೆ ಆಡಿದ್ರು ಅಂತ ಚಿಂತನೆಯನ್ನು ನಾವು ಹುಡುಕ್ಬೇಕಾಗ್ತದೆ. ಎಲೆಕ್ಷನ್ ಆದ್ಮೇಲೆ ಅದರ ರಿಸಲ್ಟ್ ಕೂಡ ಅಲ್ಲ ಏನೂ ಇರ್ಲಿ, ಆದ್ರೂ ಕೂಡ ಅವರ ಮಾತಿನ ಮೇಲ್ಮಗೆ ನಾವು ಅರ್ಥ ಕಲ್ಪಿಸಬಾರ್ದು. ಆದ್ರಿಂದ ಜನಾರ್ದನ ಪೂಜಾರಿ ಅವರು ಯಾವ ಮಾತುಗಳನ್ನು ಹೇಳಿದ್ರು ಅದಕ್ಕೆ ಗುರುತರವಾದ ಅರ್ಥ ಇದೆ. ಅದರಿಂದ ಆ ಬಗ್ಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಎಲ್ಲ ಶುಭ ಶಕುನ ಕಾಣ್ತಾ ಇದೆ. ಬಿಷಪ್ರ ಸಭೆಯಲ್ಲಿ ನಿರ್ಧಾರ ಆಗಿದೆ ಅಂತೆ, ಇನ್ನು ಲೋಬೋ ಅವರಿಗೆ ಸಪೋರ್ಟ್ ಮಾಡಬೇಕಂತೆ, ಟಿಕೆಟ್ ಅವರಿಗೆ ಕೊಡಬೇಕಂತೆ, ಇನ್ನು ಐವನ್ ಡಿಸೋಜಾ ಅವರು ಯಾರು ಕೂಡ ಈ ರೀತಿ ಕಿರಿಕಿರಿ ಮಾಡಬಾರ್ದಂತೆ. ಈ ರೀತಿ ಎಲ್ಲ ಸುದ್ದಿಗಳು, ನಮ್ಮ ರಾಜಕಾರಣದ ಸುದ್ದಿಗಳು ಪಡಸಾಲೆಯಲ್ಲೆಲ್ಲ ಹರಡ್ತಾ ಇದೆ ಎಲ್ಲ ಪಕ್ಷಗಳದ್ದು. ನಿಜವಾ ಅಥವಾ ಏನು? ನಮ್ಮ ಸಮುದಾಯದಲ್ಲಿ ಮುಖ್ಯವಾಗಿ ಧಾರ್ಮಿಕ ಗುರುಗಳು ಅವರು ಯಾವಾಗಲೂ ರಾಜಕೀಯದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ಆದ್ರಿಂದ ಬಿಷಪ್ರವರು ರಾಜಕೀಯವಾಗಿ ಇವರಿಗೆ ಟಿಕೆಟು ಅವರಿಗೆ ಟಿಕೆಟು ಅವರ ಆ ಮಾತು ಸರಿಯಲ್ಲ. ಆದ್ರೆ ನಮ್ಮ ಮಧ್ಯೆಯಲ್ಲಿ ಏನೋ ಭಿನ್ನಾಭಿಪ್ರಾಯ ಇದ್ದಾಗ ಅದನ್ನು ಸರಿ ಮಾಡಿ, ಅದನ್ನು ನೀವು ಭಿನ್ನಾಭಿಪ್ರಾಯದಲ್ಲಿ ಹೋಗಬಾರದು, ಅದು ಹೇಳಿದ್ದು ಸರಿ. ಆದ್ರೆ ಅದು ಕಿವಿ ಮಾತು ನನಗೂ ಅವ್ರಿಗೆ ಹೊರತು ನೀವು ಅದನ್ನು ಕಂಟೆಸ್ಟ್ ಮಾಡಿ ಇದನ್ನು ಮಾಡಿ ನೀವು ಅದಕ್ಕೆ ಆ ಮಾತುಗಳು ಸರಿಯಲ್ಲ. ಅಲ್ಲ, ಇಲ್ಲಿ ಅಂದರೆ ಇಲ್ಲಿಯ ಭಾಗದಲ್ಲಿ ಏನು ಕ್ರೈಸ್ತ ಸಂಘಟನೆಗಳೆಲ್ಲ ಒಟ್ಟಾಗಿದ್ದಾರೆ. ಕ್ರೈಸ್ತರ ಸಮುದಾಯದ ಒಂದು ಒಳಿತಿಗಾಗಿ ನಮ್ಮ ನಡುವೆ ಕಚ್ಚಾಟ ಬೇಡ, ಲೋಬೋ ಅವರನ್ನೇ ಈ ಸರಿ ಒಂದು ಸರ್ವಾನುಮತದಿಂದ ಅವರಿಗೆ ನಾವು ಒಪ್ಪಿಸುವ ಅಂತ. ಸರಿಯಲ್ಲ ಮಾತು. ನಾನು ಅದೇ ಹೇಳ್ತಾ ಕ್ರೈಸ್ತ ಸಂಘಟನೆಗಳು ಸಹ ಸೇರಿಲ್ಲ, ಅದು ಸರಿಯಲ್ಲ. ಯಾವ ಕ್ರೈಸ್ತ ಸಂಘಟನೆಗಳು ಸೇರಿಲ್ಲ, ಅದು ನನ್ಗೆ ಮುಖಂಡರು ಬಂದಿರಬಹುದು. ಅದರ ಮಧ್ಯದಲ್ಲಿ ಚರ್ಚೆ ಆಗ್ತದೆ ರಾಜಕೀಯದಲ್ಲಿ, ಹೀಗೆ ಅದು ಎಲ್ಲ ಕಡೆ ಹೌದಪ್ಪ, ಸಮುದಾಯಗಳಲ್ಲೂ ಆಗ್ತದೆ. ಅದನ್ನು ಹೇಳುವಂತದ್ದೇನಿಲ್ಲ, ಹೊರಗಡೆ ಹೇಳುವಂತದ್ದು ಪ್ರಶ್ನೆ ಎಂತದಿದೆ ಅದರಲ್ಲಿ. ಏನಾದ್ರೂ ಗುಟ್ಟಿನ ಮಾತುಗಳಿದ್ರೆ ಹೇಳ್ಬೇಕು, ಜೊತೆ ಸೇರಿ ಒಗ್ಗಟ್ಟಿನಲ್ಲಿ. ಹೌದು, ಯಾರಾದ್ರೂ ಕೂಡ ಜೊತೆ ಸೇರಿ ಕೆಲಸ ಮಾಡ್ಕೊಳ್ಳಿ ಅಂತ ಕಿವಿ ಮಾತು ಹೇಳಿದ್ರಲ್ಲಿ ಏನ್ ತಪ್ಪಿದೆ? ಅದು ಕ್ರೈಸ್ತ ಸಂಘಟನೆ ಅಂತಲ್ಲ, ಯಾವ ಸಮುದಾಯದಲ್ಲೂ ಕೂಡ ಒಗ್ಗಟ್ಟಿನಲ್ಲಿ. ಆದ್ರೆ ಕಚ್ಚಾಡಿದ್ರೆ, ಎಲ್ಲರೂ ಕಚ್ಚಾಡಿದ್ರೆ ಅದು ಯಾರಿಗೂ ಪ್ರಯೋಜನ ಆಗ್ತದೆ? ಆದ್ರಿಂದ ಕಿವಿ ಮಾತುಗಳನ್ನಾಗ್ಲಿ ಉಪದೇಶಗಳನ್ನಾಗ್ಲಿ ಅಥವಾ ಒಳ್ಳೆ ಮಾತುಗಳನ್ನು ಅದು ಯಾವ ಸಂಘಟನೆಗಳು ಹೇಳಿ, ಯಾವ ನಾಯಕರುಗಳು ಹೇಳಿ, ಯಾವ ಧಾರ್ಮಿಕ ಮುಖಂಡ, ಅದು ಎಲ್ಲವೂ ಕೂಡ ಒಳ್ಳಿತಿ. ಈಗ ನಿಮ್ಮ ಸ್ನೇಹಿತರು ಪದ್ಮರಾಜ ಕುದ್ರೋಳಿ ದೇವಸ್ಥಾನದಲ್ಲಿ ಪದಾಧಿಕಾರಿ ಕೂಡ ಆಗಿದ್ದಾರೆ ಕ್ಷೇತ್ರದಲ್ಲಿ. ಅವ್ರ ಜೊತೆ ಹೀಗೆ ಒಂದು ಆತ್ಮೀಯತೆಯಲ್ಲಿ ಮಾತಾಡುವಾಗ ನೀವು ನೆಕ್ಸ್ಟ್ ಟಿಕೆಟ್ಗೆ ಯಾಕೆ ಸ್ಪರ್ಧಿಸಬಾರ್ದು ಅಂತ ನೀವು ಕಿವಿ ಮಾತು ಕೊಟ್ಟಿದ್ರಂತೆ. ಈಗ ಅವರು ಅನಧಿಕೃತವಾಗಿ ಒಪ್ಕೊಳ್ತಾರೆ, ಬಟ್ ಹೌದಾ ಇದು? ಅವರಿಗೆ ನಾನು ಒಂದು ಮಾತು ಹೇಳಿದ್ದೀನಿ. ಯಾವ ವಿಚಾರದಲ್ಲಿ ಅಂದ್ರೆ, ಸಂಸತ್ ಸದಸ್ಯರಾಗಿ ನೀವು ಸಂಸತ್ತಿಗೆ ಪ್ರವೇಶ ಮಾಡಬೇಕು ಅಂತ ನನ್ನ ಕಿವಿ ಮಾತು. ಓಹೋ, ಹಾಗೆ ವಿಧಾನಸಭೆಗಲ್ಲ, ನಮ್ಮದ್ರ ಮಧ್ಯದಲ್ಲಿ ಆ ಮಾತು ಬಂದೇ ಇಲ್ಲ. ಲೋಕಸಭೆಗೆ ಒಂದು ಒಳ್ಳೆ ಅಭ್ಯರ್ಥಿ ನಾನು ಹೇಳ್ತೀನಿ, ನಾನು ಯೂತ್ಗೆ ಹೇಳ್ತೀನಿ. ಯಾಕಂದ್ರೆ ಅವರು ಲೋಕಸಭೆಗೆ, ಯಾಕಂದ್ರೆ ನನ್ನ ಹತ್ರ ಒಂದ್ಸರಿ ಮಿಥುನ್ ಸಹ ಹೇಳಿದ್ರು, ನಾನು ಇನ್ನು ಲೋಕಸಭೆಗೆ ನಾನು ನಿಲ್ಲಲ್ಲ ಅಂತ. ಆಗ ನಾನು ಒಂದ್ಸರಿ ಮಾತಿನಲ್ಲಿ ಹೇಳಿದ್ದೀನಿ ಕೂಡ, ಅವರು ಒಳ್ಳೆ ಇನ್ನು ಅವರಾಗಿ ಇನ್ನೂ ಇರಬಹುದು. ನಮ್ಮ ದೃಷ್ಟಿಗೆ ನನ್ಗೆ ಒಬ್ರು ಸರಿಯಾದ ವ್ಯಕ್ತಿ ಯಾರಿಗೂ, ಈಗ ನೀವು ಇಂತ ಇದಕ್ಕೆ ಅಧ್ಯಕ್ಷರಾಗ್ಲಿಕ್ಕೆ ನೀವು ಒಳ್ಳಿತರು ಅಂತ ಹೇಳಿದ್ರೆ ತಪ್ಪಿರೋದಿಲ್ಲ. ಆದ್ರೆ ನಿಮ್ಮ ಜೊತೆ ಇನ್ನು 10 ಮಂದಿ ಇರ್ತಾರೆ ಆಕಾಂಕ್ಷಿಗಳು. ಆದ್ರೆ ನನ್ಗೆ ಹಾಗೆ ಅನಿಸಿತು. ಅವರು ಹೇಳಿದ್ರು ಲೋಕಸಭೆಗೆ ನೀವು ಒಳ್ಳೆ ಒಂದು ಜನಾರ್ದನ ಪೂಜಾರಿ ಅವರ ನಂತರ ಯಾರು ಎಂಬ ಪ್ರಶ್ನೆ ನಮ್ಗೆ ಇನ್ನು ಕಾಡ್ತಾ ಇದೆ. ಹೌದು, ಅದೇ ರೀತಿ ನೀವು ಹೇಳುವಾಗ ನೆನಪಾಯ್ತು. ಈಗ ಆಸ್ಕರ್ ಫರ್ನಾಂಡಿಸ್ ಅವರು ನಿಮ್ಮ ಸಮುದಾಯದ ಒಂದು ದೊಡ್ಡ ಶಕ್ತಿ, ಇಡೀ ಸಮಾಜಕ್ಕೂ ಕೂಡ ಹೌದು. ಆದರೆ ಈಗ ಆ ಖಾಲಿತನ ಕಾಡ್ತಾ ಇದೆ. ಅದನ್ನ ನಿಮ್ಮಲ್ಲಿ ಯಾರು ಸಮರ್ಥರಿದ್ದಾರೆ? ಅಥವಾ ನೀವು ಯಾಕೆ ಅದನ್ನು ನೀವು ಹಿರಿಯರಿದ್ದೀರಿ, ಅಧಿಕಾರದಲ್ಲಿದ್ದು, ಮತ್ತು ಶಾಸಕರು ಕಾರ್ಯಾಂಗ ಇದು ಶಾಸಕಾಂಗ ಎರಡೂ ಗೊತ್ತಿದ್ದವರು, ನೀವು ಯಾಕೆ ಅದನ್ನು ಮುಂಚೂಣಿಯ ನೇತೃತ್ವವನ್ನು ವಹಿಸ್ಕೊಳ್ಬಾರ್ದು? ನೋಡಿ, ಆಸ್ಕರ್ ಫರ್ನಾಂಡಿಸ್ ರವರು ಅವರ ಸ್ಥಾನವನ್ನು ಅವರು ಬೇಕಂತ ಬಂದು ಕೇಳಿ ತುಂಬಿಸಿದ್ದಲ್ಲ, ಅವರಿಗೆ ಜನರು ಆ ಸ್ಥಾನಕ್ಕೆ ತುಂಬಿಸಿದ್ರು. ಯಾರೇ ವ್ಯಕ್ತಿ
ಒಂದು ಸ್ಥಾನಕ್ಕೆ ಅರ್ಹ ಆದ್ರೆ ಜನರೇ ಅದನ್ನು ತುಂಬಿಸಬೇಕು ಹೊರತು ನಾನೇ ಒಬ್ಬ ದೊಡ್ಡ ವ್ಯಕ್ತಿ ನಾನೇ ಅದಕ್ಕೆ ಅರ್ಹನು ಅಂತ ಹೇಳಿ ಹೋಗುದು ನನ್ಗಂತೂ ಸರಿ ಅಂತ ಅನ್ಸೋ. ನಾಯಕತ್ವ ಮುಂಚೂಣಿಯಲ್ಲಿ ಬರುವುದು ಅಥವಾ ಸಮಾಜಕ್ಕೆ ಶಕ್ತಿಯಾಗುವುದು ತಪ್ಪಲ್ಲ. ಆ ಪ್ರಚಾರ ಫ್ಲೆಕ್ಸ್ ಆ ರೀತಿಯಾಗಿ ನಾನು ಹೇಳಿದ್ದೆಲ್ಲ. ನೀವೇ ಮುಂದೆ ಬಂದು ಈಗ ಯಾವುದಾದ್ರೂ ಸಮಸ್ಯೆ, ಉದಾಹರಣೆಗೆ ಈಗ ಕೂಳೂರಿನಲ್ಲಿ ಮೊನ್ನೆ ಒಂದು ಗಲಾಟೆ ಆಯಿತು. ಅಲ್ಲಿ ಏನೋ ಅಂಗನವಾಡಿ ಪ್ರಾರ್ಥನಾ ಮಂದಿರ ಅದನ್ನು ಕೆಡವಿ ಹಾಕಿದ್ರು. ಏನೋ ದೊಡ್ಡ ಶಕ್ತಿಯಾಗಿ ಈ ಭಾಗದಲ್ಲಿ ಏನು ಮೂಡಿ ಬರಲೇ ಇಲ್ಲ. ಅನ್ಯಾಯ ಆದಾಗ ಅದನ್ನು ಸಮರ್ಥವಾಗಿ ಯಾರು ಎದುರಿಸಲಿಲ್ಲ. ಹಾಗಾಗಿ ನಿಮ್ಗೆ ಅನಿಸ್ತಾ ಇಲ್ವ ಅದು? ನೋಡಿ, ಕೂಳೂರದ್ದು ಸಮಸ್ಯೆಗೂ ನಾನು ಅಲ್ಲಿ ಭೇಟಿ ಕೊಟ್ಟಿದ್ದೀನಿ, ಮಾತಾಡಿದ್ದೀನಿ. ಆದರೆ ಅದು ಯಾವ ರೀತಿಯಲ್ಲಿ ಅಂದರೆ ಯಾವುದೇ ರೀತಿಯ ಅವ್ಯವಸ್ಥೆಗಳು ಆದಾಗ ಸಮಾಜದಲ್ಲಿ ಅದಕ್ಕೊಂದು ಕಾನೂನು ಅಂತ ಇದೆ. ಕಾನೂನು ಅದರ ಸ್ಥಾನವನ್ನು ತೆಗೆದುಕೊಳ್ಬೇಕು. ಎಲ್ಲವನ್ನು ಕೂಡ ಜನ ಕೈಯಲ್ಲಿ ಎತ್ಕೊಂಡು ಪ್ರಯತ್ನ ಇದು ಹೊಡೆದಾಡ ಮಾಡೋದು ಅದು ಸರಿಯಾದ ರೀತಿ ಅಲ್ಲ. ಕಾನೂನಿನ ಪ್ರಕಾರ ನಾವು ಅದಕ್ಕೆ ಏನು ಮಾಡಿಸ್ಬೇಕು, ಅದು ಆಗಬೇಕು, ಅದಕ್ಕೆ ಏನು ಪ್ರಯತ್ನ ಮಾಡಬೇಕು ಅದು ಮಾಡಿದ್ದೀವಿ. ಅದಕ್ಕೆ ಅದರ ಹಿನ್ನೆಲೆಯಲ್ಲಿ ನಾವು ಪ್ರಚಾರ ಮಾಡಿ ಹೋಗುವುದು ಸರಿಯಲ್ಲ. ಯಾಕೆಂದ್ರೆ ಸಮಾಜವನ್ನು ಒಡೆಯುವಂತ ಕೆಲಸಗಳು ಆಗಬಾರದು. ಎಲ್ಲಿಯಾದ್ರೂ ಹಿಂದೂ ಮತಗಳು ಕೈ ತಪ್ಪಬಹುದು, ಬೇಕಾಗಿಲ್ಲ. ನನಗೇನು ಅದು ನನ್ನ ಕ್ಷೇತ್ರನೂ ಅಲ್ಲ ಕೈ ತಪ್ಪ ಪ್ರಭಾವ ಬೀರ್ತದೆ ತುಂಬಾ. ಖಂಡಿತ ಇಲ್ಲ. ನಾವು ಯಾವುದು ಕೂಡ ನೋಡಿ ಮತಗಳ ರೀತಿಯಲ್ಲಿ ಮಾತಾಡ್ಲಿಕ್ಕೆ ಇಲ್ಲವೇ ಇಲ್ಲ. ಆದ್ರೂ ಕ್ಯಾಲ್ಕುಲೇಷನ್ ಇಲ್ವೇ ಇಲ್ಲ. ಅದು ವಿಚಾರಗಳು ಬೇರೆ. ನೀವು ಅದು ಮತದಾನದ ವಿಚಾರದಲ್ಲಿ ಯಾಕೆ ನಾವು ಲಾಸ್ಟ್ ಟೈಮ್ ಎಲ್ಲವೂ ಮಾಡ್ಕೊಂಡಿವಿ ಅನ್ನೋ ಜನ ಮತ ಹಾಕಿದ್ರು. ನಮಗೆ ಜನರದ್ದು ಮತ ಆಗುವಂತ ವಿಚಾರ ಇದೆ ಅಲ್ಲ, ಅದು ಬೇರೆ. ಅದು ಆ ಸಮಯದಲ್ಲಿ 15 ದಿವಸದಲ್ಲಿ 1 ತಿಂಗಳಲ್ಲಿ ಜನ ಮಾಡುವಂತ ಮನಸ್ಸುಗಳು. ಅದರಲ್ಲಿ ಬೇರೆ ಬೇರೆ ವರ್ಗಗಳಿವೆ. ಒಂದು ವರ್ಗದ ಜನ 6 ತಿಂಗಳದ ಮೊದಲೇ ಮನಸ್ಸು ಡಿಸೈಡ್ ಮಾಡ್ತಾರೆ. ಇನ್ನು ಕೆಲವು ವರ್ಗ 1 ವರ್ಷದ ಮೊದಲಿಂದಲೇ ಇನ್ನೊಂದು ವರ್ಗ 10 ದಿವಸದಲ್ಲಿ ಬದಲಾಯಿಸಿಕೊಳ್ತಾರೆ. ಇನ್ನೊಂದು ವರ್ಗ ಯಾವತ್ತೂ ಬದಲಾಗುದಿಲ್ಲ. ಅದು ಯಾವಾಗ್ಲೂ ಅದು ಇದ್ದೇ ಇರ್ತದೆ. ಆದ್ರಿಂದ ಅಂದ್ರೆ 10 ದಿನದ ಹಿಂದೆ ಬದಲಾಗುವಂತ ಮತ್ತೆ 1 ದಿನದ ಹಿಂದೆ ಬದಲಾಗುವಂತ ಒಂದು ವರ್ಗವನ್ನು ಬಿಟ್ರಿ. ಮತದ ಮೇಲೆ ದೃಷ್ಟಿ ಇಟ್ಕೊಂಡು ಯಾವುದು ಕೆಲಸ ಮಾಡುದು ನನ್ನ ಲೆಕ್ಕದಲ್ಲಿ ಅದು ಅಷ್ಟೊಂದು ಸೂಕ್ತವಂತ ಎನಿಸುವುದಿಲ್ಲ. ಯಾಕೆಂದರೆ ಯಾವುದೇ ರೀತಿಯ ನಮ್ಮ ಕೆಲಸಗಳು ನಮಗೆ ನಮ್ಮ ಆತ್ಮಸಾಕ್ಷಿಗೆ ಮತ್ತು ಸಮಾಜದ ಒಡಕು ಆಗದ ರೀತಿಯಲ್ಲಿ ತಗೊಳ್ಳುವಂಥ ಹೆಜ್ಜೆಗಳು ಸರಿ ಇರಬೇಕು. ನೀವು ಕೇಳಿದ್ದಕ್ಕೊಂದು ಪ್ರಶ್ನೆ, ನೀವು ಯಾವುದರಲ್ಲಿ ಮತಗಳನ್ನು ಪರಿವರ್ತಿಸುವಲ್ಲಿ ವಿಫಲ ಆದ್ರಿ? ಅಂದರೆ 10 ದಿನಗಳಲ್ಲಿ ಪರಿವರ್ತನೆ ಆಗುವ ಮತದಾರರದ್ದು ಅಥವಾ 1 ದಿನದಲ್ಲಿ ಪರಿವರ್ತನೆ ಆಗುವ ಮತದಾರರದ್ದು? ನಂದು ಎಲ್ಲ ವರ್ಗದಲ್ಲೂ ಕೆಲವು ಕಾರಣದಿಂದ ತಮ್ಗೆ ಗೊತ್ತಿದೆ ಯಾವುದೆಲ್ಲ ಕಾರಣಗಳಿವೆ. ಕೆಲವು ಕಾರಣಗಳು ಹಠ ಹಿಡಿದು ಮೊದಲಿಂದಲೇ ಇವರನ್ನು ಸೋಲಿಸಬೇಕು ಅಂತ ಒಂದು ಬಂತು. ಕೆಲವು ಕಾರಣಗಳು ಸ್ವಪಕ್ಷೀಯರಿದ್ಲೆ ಎಲ್ಲವಿದೆ, ಅದಕ್ಕೆ ಎಲ್ಲವೂ ಇದೆ. ಸ್ವಪಕ್ಷವೂ ಇದೆ, ಎಲ್ಲರೂ ಇದೆ, ಎಲ್ಲವಿದೆ. ಆದ್ರಿಂದ ನೋಡಿ, ಒಬ್ರು ಅಧಿಕಾರಕ್ಕೆ ಬಂದಾಗ ಅವರ ಮೇಲೆ ಜಲಸಿ ಇರ್ತದೆ, ಹಲವು ಕಾರಣಗಳು. ಅಧಿಕಾರದಲ್ಲಿ ಇಲ್ಲದಿದ್ದಾಗ ಮಾತ್ರ ಎಲ್ಲರೂ ತಮ್ಮನ್ನು ಅಪೇಕ್ಷೆ ಪಡ್ತಾರೆ. ಅಧಿಕಾರ ಇದ್ದಾಗ ನಿಮ್ಮಲ್ಲಿ ಹಲವು ತಪ್ಪುಗಳನ್ನು ಕಂಡುಹಿಡಿದ್ರೆ ಸ್ವಲ್ಪ ಅಲ್ಲ. ನೀವು ಅಂದ್ರೆ ಈಗ ಸ್ಮಾರ್ಟ್ ಕಾಮಗಾರಿ ಇದರ ವೇಗ ಬೇರೆ. ಅದು ಇಲ್ಲದೆ ಇರುವಾಗ ಮಂಗಳೂರಿನಲ್ಲಿ ಒಂದು ಅಭಿವೃದ್ಧಿಯ ಕಾಮಗಾರಿಗಳನ್ನು ಮಾಡಿದ್ರಲ್ಲಿ ನೀವು ಪ್ರಮುಖರು, ಅದರಲ್ಲಿ ಇದಿಲ್ಲ. ಆದರೆ ಅವರು ಅಭಿವೃದ್ಧಿ ಮಾಡಿದ್ರು, ಆದರೆ ಅಧಿಕಾರಿಯಾಗಿ ಕೆಲವೊಮ್ಮೆ ವರ್ತನೆ ಮಾಡಿದರು. ಮಹಾನಗರ ಪಾಲಿಕೆಯಲ್ಲಿ ಉದಾಹರಣೆಗೆ ಚುನಾವಣೆಯಲ್ಲಿರುವಾಗ ಕೆಲವರಿಗೆ ಮೀಸಲು ಬದಲಾಯಿಸಿ ಅವರನ್ನು ಸೋಲಿಸಲಿಕ್ಕೆ ಕಾರಣ ಆದ್ರಿ ಅಥವಾ ಮೀಸಲು ಬದಲಾಯಿಸಲಿಕ್ಕೆ ಪ್ರಯತ್ನ ಪಟ್ರಿ ಅಂತ. ಈ ಸರಿಯಾ? ನಂದು ಮೀಸಲಾತಿಯನ್ನು ಖಾದರ್ ಅವರು ಸಚಿವರು, ಅರ್ಬನ್ ಸಚಿವರು. ನಂದು ಯಾವ್ದು ನಾನು ಕೊಟ್ಟ ಮೀಸಲಾತಿ ಯಾವ್ದು ಮಾಡಿಲ್ಲ, ಅವರೇ ಮೀಸಲಾತಿ ಮಾಡಿದ್ರು, ಮತ್ತೆ ಬದಲಾಯಿಸಿದ್ರು ಅಂತ. ಯಾರು ಮತ್ತೆ ಬದಲಾಯಿಸಿ? ಈಗ ಉದಾಹರಣೆ ಅಶೋಕ್ ಡಿಕೆ ಕದ್ರಿ ಕ್ಷೇತ್ರದಲ್ಲಿ, ಇದು ಪರ್ಸನಲ್ ಅಲ್ಲ, ಸಾರ್ವತ್ರಿಕ ಹೇಳ್ತಾ ಇರುವಂತ, ಅಲ್ಲಿ ಒಬ್ರು ಕ್ರೈಸ್ತ ಅಭ್ಯರ್ಥಿಯನ್ನ ನಿಲ್ಸಿದ್ರಿ, ನೀವೊಬ್ರು ಶಾಸಕರಾಗಿದ್ದವರು. ಅವರನ್ನ ಹೋಲಿಸಿದ್ರೆ ಖಂಡಿತ ಅಲ್ಲಿ ಅವರು ಮತಗಳ ಅಶೋಕ್ ಡಿ ಗೆಲ್ಲುವ ಎಲ್ಲ ಸಾಧ್ಯತೆಗಳಿತ್ತು. ಅಂದ್ರೆ ಆ ಗ್ಯಾಪ್ ಅಷ್ಟು ಆ ಮತಗಳನ್ನು ಹೊಡೆದ್ರು. ಹಾಗಾಗಿ ಎಲ್ರಿಗೂ ಹೇಳ್ತಾರೋ ಲೋಬೋ ಮಲ್ತುಜೇರ್ ಮಾರ ಅಂಚಾದಾರ್ ಬೋಯರ್ ಅಂತ. ಹಾಗೆ ಅದು ಅನಾವಶ್ಯಕವಾಗಿ ಹೇಳುವಂತ ಮಾತು. ಯಾರು ಚುನಾವಣೆಗೆ ಹೇಳಿದಾಕ್ಷಣ ನಾವ್ ಹೇಳಿದಾಗೆ ವಿಡ್ರಾ ಮಾಡಿ ಹೋಗುವವರಾದ್ರೆ ಎಲ್ರು ಕೂಡ ಆ ರೀತಿ ಪ್ರಯತ್ನ ಪಡ್ಲಿಲ್ಲ ಅಂತ. ಪ್ರಯತ್ನ ಮಾಡಿದೀವಿ, ಯಾರು ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಮಾಡಿದ್ದೀನಿ, ಪ್ರಯತ್ನ ಮಾಡಿದ್ದೀನಿ. ಅಶೋಕ್ ಡಿಕೆ ಅವರು ನನ್ನ ಹತ್ರ ಬಂದು ಹೇಳಿಲ್ಲ ಅಷ್ಟೇ, ಆದ್ರೂ ನಾನು ಮಾಡಿದ್ದೀನಿ. ಅವ್ರ ಜೊತೆಯಲ್ಲಿ ಕ್ಯಾನ್ವಾಸಿಗೆ ಹೋಗಿದ್ದೀನಿ, ಅಶೋಕ್ ಡಿಕೆ ಅವರ ಜೊತೆಗೆ.
ಮಾಡಬೇಡಿ ಅಂತ ಕೂಡ ಹೇಳಿದ್ದೀನಿ. ಏನು ಇದನ್ನು ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಬೇಡಿ ಅಂತ ಕೂಡ, ಅದು ಅವ್ರವ್ರದ್ದು ಇಷ್ಟ. ಅದಕ್ಕೆ ನಾವೇನು ಮಾಡ್ಲಿಕ್ಕೆ ಆಗೋಲ್ಲ. ರಾಜ್ಯಕ್ಕೆ ನೋಡಿ, ಪ್ರಜಾಪ್ರಭುತ್ವ ಎಲ್ಲರಿಗೂ ಒಂದು ಅವಕಾಶ ಇದೆ. ನಾವು ಹೇಳಿದಾಗೆ ಎಲ್ಲ ನಾಯಕರು ಹೇಳಿದಾಗನೇ ಆಗ್ಬೇಕಂತೇನಿಲ್ಲ, ಆಗೋದು ಇಲ್ಲ. ಖಂಡಿತ. ಈಗ ಕರಾವಳಿಯಲ್ಲಿ ಯಾವ ರೀತಿ ನಿಮ್ಮದೊಂದು ಒಪಿನಿಯನ್ ಇರ್ತದೆ, ಯಾವ ರೀತಿ ಟ್ರೆಂಡ್ ಇದೆ MLA ಎಲೆಕ್ಷನ್ ಮುಂದೆ ಬಂದಾಗ? ಯಾವುದು ಕರಾವಳಿಯಲ್ಲಿ ನೋಡಿ, ಎರಡು ವಿಚಾರಗಳು. ಆರ್ಥಿಕ ವಿಚಾರವನ್ನು ತಗೊಂಡ್ರೆ, ಅಭಿವೃದ್ಧಿಯ ವಿಚಾರಗಳನ್ನು ತಗೊಂಡ್ರೆ ಈಗಿನ ರಾಜಕೀಯ ಪಕ್ಷಗಳು ಅಥವಾ ಸರ್ಕಾರ ಖಂಡಿತವಾಗಿ ವಿಫಲತೆ ಆಗಿದೆ. ಕೇಂದ್ರ ಆಗಲಿ ಇದರಲ್ಲೇ ಆಗಲಿ. ಒಂದೆರಡು ಉದಾಹರಣೆ ಮೇಲ್ನೋಟಕ್ಕೆ ನೋಡಿ. ಈಗ ನಿರುದ್ಯೋಗದ ನೀವು ಕೇಂದ್ರ ಸರ್ಕಾರದ ಇದುಗಳು ನೋಡಿದ್ರೆ, ನಾವು ನಿರುದ್ಯೋಗಿ ಆಗಲಿ, ಕೋವಿಡ್ ಅನ್ನು ಹ್ಯಾಂಡಲ್ ಮಾಡಿದಂತ ರೀತಿ ಆಗಲಿ, ಜನರಲ್ ವಿಷಯ ಎಲ್ಲರೂ ಜನರಲ್. ರಾಜ್ಯ ಸರ್ಕಾರದಲ್ಲಿ ಯಾವುದೋ ಇದೆ. ಈಗ ನೋಡಿ, ಮಂಗಳೂರಿನಲ್ಲಿ ತಗೊಳ್ಳಿ, ಯಾವುದನ್ನು ಇವರು ಯೋಜನೆಗಳನ್ನು ತಂದಿದ್ದಾರೆ. ಇವತ್ತಿಗೆ ಅನುಷ್ಠಾನ ಆಗುವಂತ ಎಲ್ಲಾ ಯೋಜನೆಗಳು ನಾನು ಮಂಜೂರು ಮಾಡಿರುವಂತ ಯೋಜನೆಗಳು. ಯಾವುದು ಉದಾಹರಣೆ? ಸ್ಮಾರ್ಟ್ ಸಿಟಿ ನಾನು ಹಠ ಹಿಡಿದು ಮಂಜೂರು ಮಾಡಿಸಿಕೊಂಡಿರುವಂತ ಯೋಜನೆ. ಮೊದಲನೇ ಬಾರಿಗೆ ಅದು ಕೈ ತಪ್ಪಿತ್ತು ನಮ್ಗೆ. ಎರಡನೇ ಬಾರಿಗೆ ನಾನು ಇದ್ದ ನಗರಗಳಲ್ಲಿ ಎಲ್ಲೆಲ್ಲಿ ಸಕ್ಸಸ್ ಆಗಿದ್ದಾರೆ, ಅದು ಯಾತಕ್ಕೆ, ಅದಕ್ಕೆ ಹಿನ್ನೆಲೆ ಏನು, ಇದನ್ನೆಲ್ಲ ಸ್ಟಡಿ ಮಾಡಿ ಅದಕ್ಕೆ ಸರಿಯಾದ ಪೂರಕವಾದ ಯೋಜನಾ ವರದಿಯನ್ನು ಮಾಡಲಿಕ್ಕಿಸಿ ನಾವು ಅದನ್ನು ಪಡೆಯಲಿಕ್ಕೆ ಸಾಧ್ಯ ಆದದ್ದು. ನಂಬರ್ 1. ನಂಬರ್ 2, ನಮ್ಮ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದು ಎರಡನೇ ಏನು 600 ಕೋಟಿ ರೂಪಾಯಿ ನೀರಾವರಿ ನೀರು ಕುಡಿಯುವ ನೀರು ನಾವು ಏನು ಕೆಲಸಗಳು ಆಗ್ತವೆ, ಅದು ಸಂಪೂರ್ಣವಾಗಿ ನಾನು ತಂದಿರುವಂತ ಯೋಜನೆ. 600 ನಾರ್ಮಲ್ ಒಂದು ಸಾರಿ ಒಂದು ನಗರಕ್ಕೆ ಒಂದು ಕೊಟ್ರೆ ಖಂಡಿತವಾಗಿ ಕೊಡೋದಿಲ್ಲ. ಇದೇ ಬಿಜೆಪಿ ಸರ್ಕಾರ ಆಡಳಿತ ಪಕ್ಷ, ಇದು ವಿಪಕ್ಷ ಪಕ್ಷ. ನಾನು ಶಾಸಕನಾಗಿದ್ದಾಗ ಇದೇ ಬಿಜೆಪಿಯ ಸದಸ್ಯರು ಮಹಾನಗರ ಪಾಲಿಕೆಯಲ್ಲಿ ವಿಪಕ್ಷ ಆಗಿತ್ತು. ಈ ಒಂದು ADB ಎರಡನೇ ಯೋಜನೆ ತರಲಿಕ್ಕೆ ಸಂಪೂರ್ಣವಾಗಿ ಬಾರದು ಅಂತ ಹೇಳಿಬಿಟ್ಟು ಅವ್ರು ರೆಸೊಲ್ಯೂಷನ್ ಮಾಡಿ, ಅವರೇ ಮಾಡಬಾರ್ದಂತ ವಾಕೌಟ್ ಮಾಡಿದಂತ ಮಹಾನುಭಾವರು ವ್ಯಕ್ತಿಗಳು ಇವತ್ತು ಅವರೆಲ್ಲ ಸೇರಿ ಎಲ್ಲ ಕಡೆಯಲ್ಲೂ ಫ್ಲೆಕ್ಸ್ ಆಗಿ ಅದನ್ನು ಅನುಷ್ಠಾನ ಮಾಡೋದಿಲ್ವಾ? ನಾವೇ ಮಾಡಿದೀವಂತ ದ್ವಂದ್ವ. ಹೇಳ್ತೀನಿ ನಾನು ಯಾವ ಯೋಜನೆಗಳು. ಈಗ ಅವರು ಆ ಯೋಜನೆ, ಅದರ ನಂತರ ಅಮೃತ್ ಯೋಜನೆ ಸುಮಾರು 300 ಕೋಟಿ ರೂಪಾಯಿ. ನಮ್ಮ ಇದು ಹಳೆ ಬಂದರು ಅಭಿವೃದ್ಧಿ ಯೋಜನೆ, ಅದ್ರದ್ದು ಲಕ್ಷದ್ವೀಪಕ್ಕೆ ಅದ್ರದ್ದು ಎಲ್ಲ ಮೇಜರ್ ಯೋಜನೆಗಳು ಏನಿವೆ ಅದು ನನ್ನ ಸಮಯದಲ್ಲಿ ಮಂಜೂರಾಗಿರುವಂತದ್ದು ಯೋಜನೆಗಳು, ಆದ್ರೆ ಅನುಷ್ಠಾನ ಮಾಡ್ಲಿಕ್ಕೆ ನನಗೆ ಅವಕಾಶ ಸಿಗ್ಲಿಲ್ಲ. ಈಗ ಏನು ಅನುಷ್ಠಾನ ಮಾಡ್ತಾರೆ 100% ಅದು ನಂದು ಯೋಜನೆಗಳು. ನಿಮ್ಮ ದೂರದೃಷ್ಟಿಯ ನನ್ನ ದೂರದೃಷ್ಟಿದ್ದು ನಾನು ಮಂಜೂರು ಮಾಡಿಸಿಕೊಂಡಿರುವುದು. ಈಗ ಇವರು ಫ್ಲೆಕ್ಸ್ ಹಾಕೊಂಡು ಯೋಜನೆ ನಾವು ಅಂತ ಹೇಳಿಬಿಟ್ಟು ಒಂದೊಂದು ಉದಯವಾಣಿಯಲ್ಲಿ ಒಂದು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡ್ತಾರೆ. ಅದು ವಿಚಾರಗಳು ಬೇರೆ. ಅದು ನಾನು ಇದ್ರು ಮಾಡ್ತಿದ್ದೆ, ಅವ್ರಿದ್ರು ಮಾಡ್ತಾರೆ. ಈಗ ಕ್ಲಾಕ್ ಟವರ್ ನಲ್ಲಿ ಹೋಗುವಾಗ ರಾತ್ರಿ ಆ ಲೈಟಿಂಗ್ಸ್ಗಳು, ಆ ರಸ್ತೆ ಹೊಸ ಲೋಕಕ್ಕೆ ಹೋದಾಗ ನೋಡಿ, ಅಲ್ಲೂ ಕೂಡ ಹೇಳ್ತೀನಿ, ಅದು ವೇದಸ್ ಕಾಮತ್ರದ್ದು ಪಾಲಿಲ್ವ ಅದರಲ್ಲಿ? 100ರಲ್ಲಿ 1 ಇಲ್ಲ. ಅನುಷ್ಠಾನ ಮಾತ್ರ ಈಗ ಮಾಡ್ಲಿಕ್ಕೆ, ಅದು ಕೂಡ ಅನುಷ್ಠಾನ ಮಾಡುವುದರಲ್ಲೂ ಕೂಡ ಅದಕ್ಕೆ ಸಪರೇಟ್ ಒಂದು ಸಂಸ್ಥೆ ಇದೆ. ಗುತ್ತಿಗೆದಾರರು ಅಲ್ಲ, ಸಂಸ್ಥೆ ಇದೆ. ಅದಕ್ಕೆ ಸ್ಮಾರ್ಟ್ ಸಿಟಿ ಕಾರ್ಪೊರೇಷನ್ ಅಂತ ಏನೋ ಮಾಡಿಕೊಂಡಿದ್ದಾರೆ, ಅದಕ್ಕೆ ಸಂಸ್ಥೆ ಇದೆ. ಅದು ವಿಚಾರ ಬೇರೆ. ನಾನು ಹೇಳೋದು, ಈ ಯೋಜನೆಗಳು 100ಕ್ಕೆ 100 ನಾವು ಮಂಜೂರು ಮಾಡಿಸಿರುವಂತ ಯೋಜನೆಗಳು. ಒಂದು ಅನುಷ್ಠಾನ ಮಾಡೋದ್ರಲ್ಲಿ ತಪ್ಪಿದ್ದಾರೆ ನೋಡಿ. ನಾವು ಆ ಯೋಜನೆ ಸ್ಮಾರ್ಟ್ ಸಿಟಿ ಯೋಜನೆಯನ್ನು ಅನುಷ್ಠಾನ ಮಾಡುವಾಗ ಅದಕ್ಕೆ ನಾವು ಓಲ್ಡ್ ಬಂದರ್ ಏರಿಯಾ ಅದನ್ನು ನಾವು ಹೈಲೈಟ್ ಮಾಡಿ ಕೊಟ್ಟೋದು. ಅದಕ್ಕೆ ಇಡೀ ಫಿಶರೀಸ್ ಪೋರ್ಟ್ ಡೆವಲಪ್ ಆಗಬೇಕಿತ್ತು, ಇಡೀ ಓಲ್ಡ್ ಬಂದರ್ ಡೆವಲಪ್ ಆಗಬೇಕಿತ್ತು. ಅದರ ಮುಖಾಂತರ ಟೂರಿಸಂಗೆ ನಮಗೆ ಇದಾಗಿ ಟೂರಿಸಂ ಡೆವಲಪ್ಮೆಂಟ್ ಆಗಬೇಕಿತ್ತು. ಇದಕ್ಕೆಲ್ಲ ಸೀಮಿತವಾಗಿರೋದು ಒಂದು. ಎರಡನೇದು, ಇದರ ಮುಖಾಂತರ ಈ ಸಿಟಿಯಲ್ಲಿ ಕೆಲವು ಸ್ಮಾರ್ಟ್ನೆಸ್ ಅನ್ನು ಟ್ರಾಫಿಕ್ ಇತ್ಯಾದಿ ಮಾಡ್ಲಿಕ್ಕೆ ಅದೊಂದು ಕಾಂಪೊನೆಂಟ್ ಇಟ್ಟಿದ್ದು. ಅಲ್ಲ, ಈಗ ಅಲ್ಲಿ ಹಳೆ ಬಂದರು ಮಾಡಬೇಕಿದ್ದು ಮಾಡಲಿಲ್ಲ.
ಈಗ ರಥಬೀದಿಯನ್ನು ಮಾತ್ರ ತುಂಬಾ ಚಂದ ಮಾಡಿದ್ರಲ್ಲ ವೆಂಕಟರಮಣ ದೇವಸ್ಥಾನದ ಅದನ್ನು ಸೇರಿಸಿದಾರ ನೋಡಿ ಎಲ್ಲ ಕಡೆ ಅದನ್ನು ಅವರು ಡೈವರ್ಟ್ ಮಾಡ್ತಾ ಇದ್ದಾರೆ. ಈಗ ಅಲ್ಲಿಗೆ ಡೈವರ್ಟ್ ಆಗಿದೆ, ಎಲ್ಲ ಕಡೆ ಡೈವರ್ಟ್ ಆಗಿದೆ. ಬೇರೆ ಎಲ್ಲಿಗೆ ಡೈವರ್ಟ್ ನೋಡಿ ಈಗ ನೀವು ಇದು ಪಂಪೆಲ್ನಿಂದ ಪಡೀಲ್ಗೆ ರಸ್ತೆ ಮಾಡ್ತಾ ಇದ್ದಾರೆ. ನಾನು ಆ ರಸ್ತೆಗೆ ನ್ಯಾಷನಲ್ ಹೈವೇಗೆ ಪ್ರಪೋಸಲ್ ಕೊಟ್ಟಿದ್ದೆ. ಯಾಕಂದ್ರೆ ಅದು ಮೊದಲು ನ್ಯಾಷನಲ್ ಹೈವೇ ಆಗಿತ್ತು, ನಂತರ ನ್ಯಾಷನಲ್ ಹೈವೇ ಟರ್ನ್ ಆದಾಗ ಅದನ್ನು ಒನ್ ಟೈಮ್ ಡೆವಲಪ್ಮೆಂಟ್ ಮಾಡುವಂತ ಒಂದು ಅವಕಾಶ ಅವರಿಗಿದೆ. ಅದಕ್ಕೆ ಅದರಲ್ಲಿ ನಾನು ಪ್ರಪೋಸಲ್ ಕೊಟ್ಟಿದ್ದೆ. ಅದನ್ನು ತಳ್ಳಿ ಹಾಕಿಲ್ಲ, ಅದನ್ನು ಪರ್ಸ್ಯೂ ಮಾಡಿಲ್ಲ ಇವರು. ಪರ್ಸ್ಯೂ ಮಾಡಿದ್ರೆ ಮಾತ್ರ ಯಾವ ಯೋಜನೆ ಬರ್ತಾರೆ. ಅದರಲ್ಲಿ ಅದನ್ನು ಪರ್ಸ್ಯೂ ಮಾಡಿ ಅದರಲ್ಲಿ ದುಡ್ಡು ತಂದು ಅದನ್ನು ಮಾಡಬೇಕಾಗಿತ್ತು. ಇವರಿಗೆ ಸುಲಭದಲ್ಲಿ ಇದ್ದ ಈ ದುಡ್ಡನ್ನು ತೆಗೆದ್ರು ಅಲ್ಲಿಗೆ ಹಾಕಿದ್ರು. ಅದೇ ರೀತಿಯಲ್ಲಿ ಹಬ್ಬನಘಟ್ಟಿಯಲ್ಲಿ ಸಿಕ್ಕಿದ್ದನ್ನೆಲ್ಲ ಈಗ ನೋಡಿ, ಕ್ಲಾಕ್ ಟವರ್ ನಿಂದ ನಿಮ್ಮ ಇದರವರೆಗೆ ಎಲ್ಲಿಗೆ ಕಾರ್ಪೊರೇಷನ್ ಬ್ಯಾಂಕ್ ಎಷ್ಟು ಚೆನ್ನಾಗಿತ್ತು ರೋಡ್. ಅದು ಒಂದು ಮಟ್ಟಕ್ಕೆ ಸಾಕಿತ್ತು ನಮ್ಗೆ. ಅದನ್ನು ತೆಗೆದ್ರು ಆಗಿದ್ರು, ಅದಕ್ಕೆ ಖರ್ಚು ಮಾಡಿದ್ರು, ಅಲ್ಲಿಂದ ಎಲ್ಲ ನನ್ಗೆ ಗೊತ್ತಿಲ್ಲ. ಅದನ್ನು ನಾನು ಅಸೆಸ್ ಮಾಡಿ ನಾನು ಹೇಳುದು, ನಾನು ಒಂದೇ ಸಾರಿ ನಮ್ಗೆ ರೇಷ್ಮೆ ಸೀರೆ ತರ್ತಾರೆ ಅಂತ ಹೇಳ್ಬಿಟ್ಟು ಇದ್ದಂತೆಲ್ಲ ಬೆಂಕಿಯಲ್ಲಿ ಹಾಕಿ ಕೂತ್ಕೊಂಡಲ್ಲ. ಅಲ್ಲ, ರೇಷ್ಮೆ ಸೀರೆ ಸದ್ಯಕ್ಕೆ ನಮ್ಗೆ ಸಾಕು, ನಮ್ಮ ಕಾಟನ್ ಸೀರೆ ಇದೆ ಅಲ್ಲ, ಸಾಕದು. ಮುಂದಕ್ಕೆ ನೋಡೋಣ. ಈಗ ಅದನ್ನು ಎಲ್ಲಿಗೆ ಬೇಕಾಗಿತ್ತು ನಮ್ಗೆ ನಗರದ ಮೂಲ ಉದ್ದೇಶಕ್ಕೆ ಯಾವುದಕ್ಕೆ ತಂದಿದ್ದೆವು ಅದಕ್ಕೆ ಖರ್ಚು ಮಾಡುವಂತದ್ದು ಮುಖ್ಯ ಇತ್ತು. ಇಡೀ ಬಂದರನ್ನು ಅಭಿವೃದ್ಧಿ ಆಗುವಂತ ನೋಡಿ, ಒಂದು ವೇಳೆ ನಾವು ಮಾಡಿದ ಫಿಶರೀಸ್ ಮತ್ತು ನಮ್ಮ ಓಲ್ಡ್ ಪೋರ್ಟ್, ನಮ್ಮ ನಗರದ್ದು ಇಡೀ ಇದು ಮೂಲಭೂತ ಇದು ಫೌಂಡೇಶನ್. ಅದು ಇಲ್ಲದಿದ್ರೆ ಮಂಗಳೂರು ನಗರನೇ ಇರಲಿಲ್ಲ. ಅದನ್ನೇ ನಾವು ಸ್ಮಾರ್ಟ್ ಸಿಟಿಯಲ್ಲಿ ಮೇನ್ ಫೋಕಸ್ ಇಟ್ಕೊಂಡು ಪ್ರಾಜೆಕ್ಟ್. ಈಗ ಅದನ್ನು ಮಾಡ್ಲೇ ಇಲ್ವಾ? ಏನ್ ಮಾಡಿದ್ದಾರೆ ಅಲ್ಲಿ? ಮತ್ತೆ ಅಲ್ಲಿ ಎಲ್ಲಿಗೆ ಹಾಕಿದ್ದಾರೆ ಅಂತ ನೀವು? ಎಲ್ಲ ರಸ್ತೆಗಳಿಗೆ. ಯಾವ ರಸ್ತೆಗಳು? ಎಲ್ಲಿ? ಎಲ್ಲ ಈಗ ಸಿಟಿಯಲ್ಲಿ ಆಗುವಂತ ಎಲ್ಲ ರಸ್ತೆಗಳು ಅದರಿಂದಲೇ. ಈಗ ಅಂದ್ರೆ ವೆಂಕಟರಮಣ ದೇವಸ್ಥಾನದ ಸೇರಿರಲಿಲ್ಲ ಅದರಲ್ಲಿ? ಇಲ್ಲ, ಅದ್ರಲ್ಲಿ ಆ ವೆಂಕಟರಮಣ ದೇವಸ್ಥಾನದಲ್ಲಿ ಅದ್ರಲ್ಲಿ ನೋಡಿ, ನಾವು ಮೇನ್ 4 ಅಪ್ ಟು ಲೈಟ್ ಹೌಸ್ ವರೆಗೆ ಸೇರಿಸ್ಕೊಂಡಿದ್ದೀವಿ ನಾವು. ಆದ್ರೆ ಕಾಂಪೋನೆಂಟ್ಗಳು ರಸ್ತೆದ್ದು ಮೇನ್ ಅಲ್ಲ. ನಮ್ಮಲ್ಲಿ ಕಾಂಪೋನೆಂಟ್ಗಳು ಹೇಗೆ ಆಗಿದೆ ಅಂದ್ರೆ, ನಮಗೆ ಓಲ್ಡ್ ಪೋರ್ಟ್ ಅನ್ನು ಡೆವಲಪ್ ಮಾಡಬೇಕು, ಓಲ್ಡ್ ಫಿಶರೀಸ್ ಸೆಕ್ಟರ್ ಅನ್ನು ಡೆವಲಪ್ ಮಾಡಬೇಕು, ಟೂರಿಸಂ ಅನ್ನು ಡೆವಲಪ್ ಮಾಡಬೇಕು. ಅದಕ್ಕೆ ಸರಿಯಾಗಿ ಕಾಂಪೋನೆಂಟ್ಸ್ ಗಳನ್ನು ಮತ್ತೆ ಡೆವಲಪ್ ಮಾಡುವಾಗ ಮೂಲಭೂತ ಸೌಕರ್ಯಕ್ಕಾಗಿ ನಮ್ಗೆ ಯಾವುದಕ್ಕೆ ಅದು ಮುಂದೆ ಇನ್ನೊಂದು 100 ವರ್ಷಗಳವರೆಗೂ ಯಾವುದಕ್ಕೆ ಅಭಿವೃದ್ಧಿಗೆ ಪೂರಕ ಅದನ್ನು ಮಾಡಿಸ್ಬೇಕು. ಎರಡನೇದು, ನಮಗೆ ಇಕನಾಮಿಕಲ್ ಆಕ್ಟಿವಿಟಿ ಇಂಪ್ರೂವ್ಮೆಂಟ್ ಆಗುವಂತ ರೀತಿಯಲ್ಲಿ ನಾವು ಮಾಡಬೇಕು. ನಮ್ಮ ಟೂರಿಸಂ ಅದು ಆಗಿಲ್ಲ. ಮೂಲಭೂತ ಉದ್ದೇಶ ಫೇಲ್ ಆಗಿದೆ ಅಂತ ಹೇಳಿ ಬರೀ ನೀವು ರಸ್ತೆ ಮಾಡಿದ್ರೆ ಅದರಿಂದ ನಮ್ಗೆ ಇಕಾನಮಿ ಡೆವಲಪ್ ಆಗೋದಿಲ್ಲ. ಇಕಾನಮಿ ಡೆವಲಪ್ ನಮ್ಗೆ ಅದರಿಂದ ನಮ್ಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗೋದಿಲ್ಲ. ನಮ್ಗೆ ಎಷ್ಟು ಬೇಕೋ ರಸ್ತೆ ಅಷ್ಟು ಬೇಕು. ಇಲ್ಲಿಂದ ಸಿಟಿಯಿಂದ ಏರ್ಪೋರ್ಟ್ಗೆ, ಸಿಟಿಯಿಂದ ಓಲ್ಡ್ ಬಂದರು, ಸಿಟಿಯಿಂದ ಬಂದರು. ಇನ್ನೊಂದು ಏನಂದ್ರೆ, ಯಾವುದನ್ನು ನೀವು ಸಿಟಿ ಕಾರ್ಪೊರೇಷನ್ ಇಂದ ನಾರ್ಮಲ್ ಆಗಿ ಮಾಡ್ಲಿಕ್ಕೆ ಸಾಧ್ಯತೆ ಇರುವಂತ ಕೆಲಸಗಳಿವೆ, ಅದನ್ನ ಸಿಟಿ ಕಾರ್ಪೊರೇಷನ್ ಅಲ್ಲಿ ಮಾಡಬೇಕು. ಸ್ಮಾರ್ಟ್ ಕಾಮಗಾರಿ ಅಲ್ಲ, ಅದು ಸ್ಮಾರ್ಟ್ ಕಾರ್ಡ್ ಮಾಡುವಂತ ವಿಶೇಷ ಇದು ಬೇಕಾಗಿಲ್ಲ ನಿಮ್ಗೆ. ಸಿಟಿ ಕಾರ್ಪೊರೇಷನ್ಗೆ ಮಾಡ್ಲಿಕ್ಕೆ ಆಗದಿದ್ದಕ್ಕೆ ಮಾತ್ರ ನೀವು ವಿಶೇಷವಾಗಿ ತರಬೇಕು. ಅಲ್ಲಿ ನೀವು ಫೇಲ್ ಆಗಿದ್ದೀರಿ ಅಂತ ಹೇಳಿ. ಈಗ ನಾಳೆ ನಿಮ್ಗೆ ಓಲ್ಡ್ ಪೋರ್ಟ್ ಅನ್ನು ಡೆವಲಪ್ ಮಾಡ್ಬೇಕಂದ್ರೆ ಗವರ್ಮೆಂಟ್ ಹತ್ರ ದುಡ್ಡಿಲ್ಲ, ಸಿಟಿ ಕಾರ್ಪೊರೇಷನ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನೀವು ಮತ್ತೆ ಡೆವಲಪ್ ಮಾಡ್ತಿರೋದನ್ನು ನಾನು ಹೇಳುದು. ನನಗೆ ಅನಿಸ್ತಾ ಇದೆ, ಈಗ ವೇದಸ್ ಕಾಮತ್ರದ್ದು ಆ ಜೋಶ್ ಇದೆ, ಸ್ಮಾರ್ಟ್ ಸಿಟಿಯ ಕಾಮಗಾರಿಗಳು, ಫ್ಲೆಕ್ಸ್ಗಳು, ಉದ್ಘಾಟನೆಗಳು, ಜನಸಾಮಾನ್ಯರಲ್ಲಿ ಏನು ಕಾಣ್ತಾ ಇದೆ, ಒಬ್ಬೊಬ್ಬ ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ನೀವು ಹೇಳುವಂಥದ್ದು ಇದೆಲ್ಲ ಏನು ಚಿಂತನ ಮಂಥನ, ಅದು ಆರ್ಗ್ಯುಮೆಂಟ್, ಅದು ಕೂಡ ಮೇನ್ ಮುಖ್ಯವಾಹಿನಿಯಲ್ಲಿ ನಿಮ್ಮದು ಯಾವುದೂ ಬರ್ತಾ ಇಲ್ಲ. ನಿಮ್ಮದು ಅಂದರೆ ನಿಮ್ಮದು ಅಭಿಪ್ರಾಯಗಳು ಅಥವಾ ನಿಮ್ಮ ವಿಚಾರಗಳು ಮಂಡನೆ ಆಗ್ತಾ ಇಲ್ಲ. ನಿಮ್ಗೇನು ಜೋಶ್ ಬಂದಿಲ್ವಾ ಇನ್ನು ಎಲೆಕ್ಷನ್ ಇದ್ದು? ಅಥವಾ ಮಾಡುವುದನ್ನೆಲ್ಲ ಮಾಡಬೇಕು. ಇವರು ಮಾಡೋದ್ರಲ್ಲಿ ನಾವು ಈಗ ನೀವು ಮಾಡೋದ್ರಲ್ಲಿ ಏನು ತಪ್ಪು ಅಂತ ನಾನು ಅದಕ್ಕೆ ಅಡ್ಡ ಬರ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ಅವರ ಅಧಿಕಾರ ಇದೆ. ನನ್ನ ಪಾಲಿದು ಕೆಲಸವನ್ನು ನಾನು ಮಾಡಿದ್ದೀನಿ. ಅದರ ಉದ್ದೇಶಗಳು ಇತ್ಯಾದಿಗಳು ಅದರಲ್ಲಿ ಇದೆ. ಎಲೆಕ್ಷನ್ ತಡ ಇದೆ, ಟಿಕೆಟ್ ಸಿಕ್ಕಿದ ಮೇಲೆ ಜನರ ಮುಂದೆ ಯಾವಾಗ ಬೇಕು ಆಗುವಾಗ ತಗೊಂಡು, ಅಂದ್ರೆ ಜಾತ್ರೆ ಬಂದಾಗ ಟೆಂಟ್ ಹಾಕೋದು. ಈಗ ಬೇಡ, ಅರ್ಜೆಂಟ್ ಇಲ್ಲ. ಈಗ ಅವ್ರು ತಪ್ಪು ಮಾಡದಿದ್ರೆ ಅವರೇ ಅದಕ್ಕೆ ಇದನ್ನು ಶುಲ್ಕವನ್ನು ತೆರಿಬೇಕು ಅಷ್ಟೇ. ಈಗ ಐವನ್ ಡಿಸೋಜಾ ಸಿದ್ದರಾಮಯ್ಯ ಕ್ಯಾಂಡಿಡೇಟ್,
ಆಮೇಲೆ ಮಿಥುನ್ ರೈಗಳಿಗೆ ಗೊತ್ತಿದೆ ಮೂಡಬಿದ್ರೆ ಅವರಿಗೆ ಡಿ ಕೆ ಶಿ ಅವರು ಸಪೋರ್ಟ್ ಮಾಡ್ತಾರೆ, ಅವರು ಹೇಳಿದ್ದಾರೆ MP ಇನ್ನು ಸ್ಪರ್ಧೆ ಮಾಡೋದಿಲ್ಲ ಅಂತ. ಈಗ ನೀವು ಯಾರ ಕ್ಯಾಂಡಿಡೇಟ್ ಅಂದರೆ ಆ ಥರ ಅಂದರೆ ನಾನು ಹೇಳೋದು ಇದು ತಮಾಷೆ, ಆದರೆ ವಾಸ್ತವ ಕೂಡ. ನೀವು ನಾಳೆ ಟಿಕೆಟ್ ಸಿಗುವಾಗ ಅಲ್ಲಿ ಯಾರ್ಯಾರು ಮೇನ್ ಇರ್ತಾರೆ, ಅಧ್ಯಕ್ಷರು ಸಿದ್ದರಾಮಯ್ಯ, ಈಗ ಆವಾಗ ಅದು ಪ್ರಮುಖ ಆಗ್ತದೆ ಅಂತ. ನೋಡಿ, ನಿಮ್ಗೆ ಯಾರಿದ್ದಾರೆ ಹಿಂದೆ? ಟಿಕೆಟ್ನ ವಿಚಾರಗಳು ಎರಡನೇದ್ದು. ಮೊದಲನೇದಾಗಿ ನಾನು ಹೇಳೋದು, ಯಾವುದೇ ಚುನಾವಣೆಗೆ ಇಳಿಬೇಕಾದ್ರೆ ಇವತ್ತಿನ ಕಾಲದಲ್ಲಿ ಹಣದ ವ್ಯವಸ್ಥೆಗಳು ಆಗದೆ ಟಿಕೆಟ್ಗೆ ಇಳಿಯಲಿಕ್ಕೆ ಆಗೋದು ಸಾಧ್ಯ ಇಲ್ಲ. ನನ್ನಂಥವರು 10 ಸಾರಿ ಆಲೋಚನೆ ಮಾಡಿ, ನಾನು ಇನ್ನೂ ಆಲೋಚನೆ ಮಾಡ್ತಾ ಇದ್ದೀನಿ. ನನಗೆ ಹಿಂದೆ ಯಾರಾದರೂ ನಮಗೆ ಬೆಂಬಲ ಬಂದರೆ ಮಾತ್ರ ನೋಡೋಣ, ಇಲ್ಲದ್ರೆ ನಾನು ಕಳೆದ ಬಾರಿ ಅಂದರೆ 2013ರಲ್ಲಿ ನಿಮ್ಮ ಹೆಸರು ಬರುವಾಗ ಆಗ ತುಂಬ ಹೆಸರು ಕೇಳಿ ಬಂದದ್ದು ರೊನಾಲ್ಡ್ ಕೊಲಾಸೋ ಮತ್ತು ಎಲ್ಲ ಸಮುದಾಯದ ಎಲ್ಲರೂ ಕೂಡ ನಿಮ್ಮ ಹಿಂದೆ ನಿಂತು ಏಕಮತದಲ್ಲಿ ಸಪೋರ್ಟ್ ಮಾಡಿದ್ರು, ಹಾಗಾಗಿ ಗೆದ್ರಿ. ಈಗಲೂ ಈ ಸರಿಯೂ ಸ್ವಲ್ಪ ಆ ಥರ ಒಂದು ವಾತಾವರಣ ಬರ್ತಾ ಇದೆ ಅಂತ ಕೇಳಿ ಬರ್ತಾ ಇದೆ, ಹೌದಾ? ಹೇಗೆ ಆಗ್ತದೆ ಈಗ ನೋಡಿ, ಹಿಂದಿನ ಹಾಗೆ ಅಲ್ಲ ಚುನಾವಣೆಗಳು. ಈಗ ಹಿಂದೆ ಎಲ್ಲ ಬ್ಲೇಸಸ್ ಡಿಸೋಜ್ ಅವರೆಲ್ಲ ನಿಲ್ಲುವಾಗ ಬಹಳ ಸುಲಭದಲ್ಲಿ ಕಡಿಮೆ ಇದರಲ್ಲಿ ಲಕ್ಷದಲ್ಲಿ. ನಾನು ಮೊದಲನೇ ಚುನಾವಣೆ ಆಗುವಾಗಲೂ ಅಷ್ಟೊಂದು ದೊಡ್ಡ ಮೊತ್ತದ್ದು 2 ಕೋಟಿ ಒಳಗಡೆ ಮುಗಿದಿರ್ಬೋದು. ಬಹಳ ಸುಲಭದಲ್ಲಿ ಆಗಿತ್ತು ಅದು. ಕಳೆದ ಸಾರಿದ ಚುನಾವಣೆ ಆಗುವಲ್ಲಿ ನನಗೆ ಬಿಸಿ ಬಹಳಷ್ಟು ತಟ್ಟಿದೆ. ಆ ಸಾಲಗಳನ್ನು ಇವತ್ತಿಗೂ ನನಗೆ ಮುಗಿಸ್ಲಿಕ್ಕೆ ಆಗ್ಲಿಲ್ಲ. ಓಹೋ. ಇನ್ನು ಈಗ ನೆಕ್ಸ್ಟ್ ಇನ್ನು ಚುನಾವಣೆಗಳು ಮಿನಿಮಮ್ 5 ಕೋಟಿ ಬೇಕು, ಗೊತ್ತಿಲ್ಲ, ನಾನು ನೋಡ್ಬೇಕು, ನನ್ಗೆ ಏನ್ ನೋಡ್ಬೇಕು ಪರಿಸ್ಥಿತಿ. ನಾನು ಯಾರು ಕೂಡ ನಿಲ್ಲುವುದಾದ್ರೂ ಕೂಡ 10 ಸಾರಿ ಆಲೋಚನೆ ಮಾಡಬೇಕು. ಇವತ್ತಿಗೆ ಚುನಾವಣೆಗಳೆಂದ್ರೆ ಹಣದ ಮಹಾಪೂರವೇ ಹರಿಯುತ್ತದೆ. ವೇದಸ್ಕ ಮಾತ್ರ ಇನ್ನು 10 ಚುನಾವಣೆ ಬಂದ್ರು ಗೆಲ್ಬಹುದು, ಅದು ಅವರ ವ್ಯವಸ್ಥೆ ಇದೆ ಅಲ್ಲ, ಅವರ ಸಾಮರ್ಥ್ಯ, ಅವರ ಆರ್ಥಿಕ ವ್ಯವಸ್ಥೆಗಳು ಅವರಿಗೆ ಗೊತ್ತು. ಒಳಗಿನ ಗುಟ್ಟು ಶಿವನೇ ಬಲ್ಲ, ನಾವು ಯಾರು ಹೊರಗಿಂದ ನೋಡಿ ಹೇಳಲಿಕ್ಕೆ ಆಗೋದು. ಅವ್ರಿಗೆ ಕಷ್ಟ ಆಗಬಹುದು ಅಂತ ಖಂಡಿತ ಇರಬಹುದು, ಯಾರಿಗೂ ಗೊತ್ತು. ಆದ್ರೆ ಅವರ ಪಕ್ಷ ಬಲಿಷ್ಠ ಇದೆ. ಪಕ್ಷದಲ್ಲಿ ಅವರಿಗೆ ಬಿಜೆಪಿಗೆ ಬಂದಷ್ಟು ಎಲೆಕ್ಟ್ರಲ್ ಬಾಂಡ್ಸ್ ಹೌದು, ಬೇಸಿಕ್ ಓಟ್ಗಳು. ಆದರೂ ಕೂಡ ಇಲ್ಲಿ ಕಾಂಗ್ರೆಸ್ ದಕ್ಷಿಣದಲ್ಲಿ ಬೇಸ್ ಗಟ್ಟಿ ಇದೆ, ಪೂರ್ತಿ ಅಲುಗಾಡ್ಲಿಲ್ಲ. ಅದನ್ನು ಸದೃಢ ಮಾಡಲಿಕ್ಕೆ ಯಾರು ಬರ್ತಾ ಇಲ್ಲ, ಸಮರ್ಥ ನಾಯಕರು ಇಲ್ಲ ಅದನ್ನು ಬೆಳೆದಿರಿಸಲಿಕ್ಕೆ. ಅದೇ ಅವಶ್ಯಕತೆ ಇಲ್ಲ. ಕ್ಯಾಂಡಿಡೇಟ್ಸ್ಗಳು ಅವರವರ ಬೇರುಗಳು ಗಟ್ಟಿ ಇದ್ರೆ ಹೊರಗಿಂದ ನಾಯಕರುಗಳ ಅವಶ್ಯಕತೆ ಇಲ್ಲ. ಅಲ್ಟಿಮೇಟ್ಲಿ ನಿಮಗೆ ಅಸೆಂಬ್ಲಿಯಲ್ಲಿ ಚುನಾವಣೆಯಲ್ಲಿ ಆ ಕಾನ್ಸ್ಟಿಟ್ಯೂನ್ಸಿ ಜನ ನಿಮಗೆ ಬೆಂಬಲ ಕೊಡಬೇಕು. ಜನರಿಗೆ ನಾಯಕರ ಬಗ್ಗೆ ಅಥವಾ ಯಾರು ಕ್ಯಾಂಡಿಡೇಟ್ ಚುನಾವಣೆಗೆ ನಿಲ್ತಾರೆ ಅವರ ಬಗ್ಗೆ ಪರಿಚಯ ಇದ್ದೇ ಇರ್ತದೆ. ಹೊರಗಿನ ನಾಯಕರುಗಳು ಬಂದು ಅವರ ಬಗ್ಗೆ ದೊಡ್ಡದಾಗಿ ಭಾಷಣ ಬಿಗುವಂಥ ಅವಶ್ಯಕ. ಮತ್ತು ಇವತ್ತಿಗೆ ಬರೀ ಪಕ್ಷದ ಆಧಾರದ ಮೇಲೇ ಚುನಾವಣೆ ಇದು ಒಟ್ಟು ಕೊಡೋದಿಲ್ಲ, ಕೆಲವು ಸರ್ತಿ ವ್ಯಕ್ತಿ ಆಧಾರದ ಮೇಲೂ ಕೊಡ್ತಾರೆ. ಆದ್ದರಿಂದ ಆ ಬಗ್ಗೆ ದೊಡ್ಡ ಒಂದು ವ್ಯತ್ಯಾಸ ಬೀಳಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಬಿಜೆಪಿಯವರು ಎಲೆಕ್ಷನ್ ಟೈಮ್ನಲ್ಲಿ ಬಹಳ ಟಾರ್ಗೆಟ್ ಮಾಡಿದರು. ಆಮೇಲೆ ನೀವು ಅವ್ರು ಗೆದ್ದ ಮೇಲೆ ನಿಮ್ಮ ಮೇಲೆ ಮತ್ತೆ ಟಾರ್ಗೆಟ್ ಮಾಡಿದ್ರ? ಅಲ್ಲ, ಖಂಡಿತ ಇಲ್ಲ, ನನಗೇನು ತೊಂದರೆ ಮಾಡಿಲ್ಲ, ಅವರು ಟಾರ್ಗೆಟ್ಸ್ ಮಾಡಿಲ್ಲ. ನಮ್ಮ ಅಂತ ಚೀಪ್ ಪಾಲಿಟಿಕ್ಸ್ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ಚುನಾವಣೆಯ ಕಾಲದಲ್ಲಿ ಖಂಡಿತ ಮೆಚ್ಚಬೇಕು. ಚುನಾವಣೆಯ ಸಮಯದಲ್ಲಿ ಸುಳ್ಳು ಪಳ್ಳು ಎಲ್ಲ ಹೇಳ್ತಾರೆ, ಅದು ಎಲ್ಲ ಇದ್ದೇ ಇರ್ತದೆ, ಏನ್ ಮಾಡ್ಲಿಕ್ಕೆ ಆಗೋಲ್ಲ. ಆದ್ರೆ ಅದರ ನಂತರ ಅಂತ ಒಂದು ಕೆಳಮಟ್ಟಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರು ಉಳಿಯುತ್ತೆ. ಈಗ ನಿಮ್ಮ ಲಾಸ್ಟ್ ಟೈಮ್ ಒಂದು ಸೋಲಿನ ಬಗ್ಗೆ ಪರಾಮರ್ಶೆ, ಅದನ್ನ ನೆಕ್ಸ್ಟ್ ಗೆಲ್ಬೋದು ಹೇಗೆ ಅಂತ ಮಾಡೋದಾದ್ರೆ, ಲಾಸ್ಟ್ ಟೈಮ್ ನಿಮ್ಗೊಂದು ಸೋಲಿಗೆ ಪ್ರಮುಖ ಕಾರಣ ಆಗಿರೋದು ಜ್ಯೋತಿ ಅಂಬೇಡ್ಕರ್ ವೃತ್ತದಿಂದ ಅಲ್ಲೊಂದು ಅಲೋಸಿಯಸ್ ಕಾಲೇಜಿಗೆ ಹೋಗುವ ರಸ್ತೆ ಸುಂದರರಾಮ್ ಶೆಟ್ಟರ ಹೆಸರಲ್ಲಿ ಇಡಬೇಕು ಅಂತ ಹೇಳುವಾಗ ಅದು ಬೇಡ ಅಂತ ಬಂತು. ನೀವು ಕಾಲೇಜ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ರಿ, ಅದು ನಿಮಗೆ ಹಿನ್ನಡೆ ಆಯಿತು ಅಂತ ಸರ್ವೇ ಸಾಧಾರಣ ವಿಷಯ. ಅದು ಮಾಡಿದ ಅಂದರೆ ಬಹಿರಂಗವಾಗಿ ಆ ರೀತಿ ಮಾಡಿದ ತಪ್ಪಲ್ವ? ಅಂದರೆ ಅನಿಸ್ಲಿಲ್ವ ನಿಮಗೆ? ನೀವು ಅದನ್ನು ಸರಿಯಾಗಿ ಅದನ್ನು ಅರ್ಥ ಮಾಡಿಸ್ಕೊಂಡಿಲ್ಲ. ಅದು ಯಾವಾಗ ಎರಡು ಕಡೆಯಲ್ಲಿ ಸಹ ಗಲಾಟೆ, ಅದು ಬಿಜೆಪಿಯವರು ಅದನ್ನು ಉಪಯೋಗ ಮಾಡಿಸ್ಕೊಂಡು. ಖಂಡಿತ ಅದರಲ್ಲಿ ಯಾವಾಗ ನನ್ನ ಹತ್ರ ಸಹ ಬಂತು ಅದು ವಿಚಾರ. ಯಾವಾಗ ಬಂದಾಗ ನಾನೊಂದು ಮೇಯರ್ ಅವರ ಚೇಂಬರ್ನಲ್ಲಿ ಎರಡೂ ಪಕ್ಷದವರಿಗೆ ಕರೆಸಿ ಒಂದು ಸಭೆ ಮಾಡಿ ಇಟ್ಟೆವು. ಆ ಸಭೆಗೆ ಅಲೋಸಿಯಸ್ ಕಾಲೇಜಿನವರು ಬಂದರು, ಆದರೆ ಬ್ಯಾಂಕಿನ ಪರವಾಗಿ ಯಾರು ಬಂದಿರಲಿಲ್ಲ, ಅವರು ಗೈರಾಜರಾದರು. ಮಾರನೇ ದಿವಸ ಆದ್ರಿಂದ ಆ ಸಭೆ ನಡೆಯಲಿಲ್ಲ. ಆವಾಗ ಮುಂದೆ ಈ ಮಕ್ಕಳ ಮಧ್ಯದಲ್ಲಿ, ಅಲೋಸಿಯಸ್ ಕಾಲೇಜಿನ ಮಧ್ಯದಲ್ಲಿ ಇವರಲ್ಲಿ ಘರ್ಷಣೆ ಆಗಬಾರ್ದು ಎಂಬ ಉದ್ದೇಶದಿಂದ ನಾನು ಸರ್ಕಾರಕ್ಕೆ ಏನು ಹೇಳಿದೆ ಅಂದರೆ, ಸದ್ಯಕ್ಕೆ ಇದನ್ನು ತಡೆ ಹಿಡೀರಿ,
ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಸಭೆ ಕರೆಸಿ ಇದನ್ನು ಇತ್ಯರ್ಥ ಮಾಡಿಸ್ಕೊಳ್ಳಿ. ಇಷ್ಟೇ ಈ ಆದೇಶದಲ್ಲಿ ಸರ್ಕಾರ ಆದೇಶ ಮಾಡಿದ್ದು. ಅದೇ ನಿಮಗೆ ಮುಳು ಆಯ್ತಲ್ಲ. ಒಂದು ನಿಮಿಷ ಇರ್ತೇನೆ. ಆ ಸರ್ಕಾರದಿಂದ ಆದೇಶ ಆಗಿದ್ದು ಅಷ್ಟೇ. ಸದ್ಯಕ್ಕೆ ನಾಮಕರಣ ಮಾಡೋದು ತಡೆ ಹಿಡಿಯಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಉಭಯ ಪಕ್ಷದವರನ್ನು ಕರೆಸಿ ಇದಕ್ಕೆ ಸೂಕ್ತವಾದ ತೀರ್ಮಾನವನ್ನು ತೆಗೆದುಕೊಳ್ಳುವುದು ಅಂತ. ಅದನ್ನು ಬಿಜೆಪಿಯವರು ನಾನು ಅದನ್ನು ರದ್ದುಪಡಿಸಿದೆ, ಆ ರೀತಿ ಮಾಡಿದೆ, ಬೇಡ ಅದೆಲ್ಲ ಮಾಡಿದ್ರು. ಅದು ನನಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಿದೆ. ಆದ್ರಿಂದ ನಾನು ಅದನ್ನು ಕಂಪ್ಲೀಟ್ ರದ್ದು ಮಾಡಿಸಿದ್ದೀನಿ ಅಂತ ಹೇಳಿರುವುದು ತಪ್ಪು. ಅದು ನನ್ನ ಮಾತು. ಈಗ ಸರ್ಕಾರದ ಬಗ್ಗೆ ಒಂದು ಸಾಧಾರಣವಾಗಿ ಹೇಳುವುದಾದರೆ, ಈಗ ಕಾಂಗ್ರೆಸ್ನ ಟಿಪ್ಪು ಸುಲ್ತಾನ್ ಅವರು ಸಾಧಾರಣ ಹಾಡಿ ಹೊಗಳ್ತಾರೆ ಈ ಭಾಗದಲ್ಲಿ ಎಲ್ಲರೂ ಕಾಂಗ್ರೆಸ್ ನಾಯಕರು. ಆದರೆ ಇಲ್ಲಿ ಕರಾವಳಿಯಲ್ಲಿ, ಅದು ಮುಖ್ಯವಾಗಿ ಮಂಗಳೂರಿನ ಭಾಗದಲ್ಲಿ ಟಿಪ್ಪು ಸುಲ್ತಾನ್ನ ಬಗ್ಗೆ ದಾಖಲೆಗಳಿವೆ. ಅದು ಕ್ರೈಸ್ತರ ಮೇಲೆ ದೌರ್ಜನ್ಯ ಮಾಡಿದರು, ಅವರು ಬ್ರಿಟಿಷರಿಗೆ ಏನು ಸುಳಿ ಕೊಡ್ತಾಯಿದ್ರು, ದ್ರೋಹ ಮಾಡ್ತಾಯಿದ್ರು ಅಂತ ಹೇಳಿ ಅವರನ್ನು ಬಂಧಿಸಿ ಶ್ರೀರಂಗಪಟ್ಟಣಕ್ಕೆ ಒಯ್ದರು. ಆಮೇಲೆ ಅವ್ರ ದೌರ್ಜನ್ಯ ಆಯಿತು, ಗರ್ಭಿಣಿಯರನ್ನು ಕೊಂದರು. ಈ ರೀತಿಯಾಗಿ ದಾಖಲೆಗಳೆಲ್ಲ ಇದೆ. ನಿಮಗೆ ಈ ಭಾಗದ ಒಂದು ರೆಪ್ರೆಸೆಂಟೇಟಿವ್ ಆಗಿ ನೀವು ಅದನ್ನು ಟಿಪ್ಪು ಸುಲ್ತಾನ್ನ ಸಪೋರ್ಟ್ ಮಾಡೋದು ಸರಿಯಾ? ನೋಡಿ, ಇದು ಸಪೋರ್ಟ್ದು ಪ್ರಶ್ನೆ ಅಲ್ಲ. ಇತಿಹಾಸ, ಹಿಸ್ಟ್ರಿ ಅದು ಇದ್ದದ್ದು ಇದೇ ಇದೆ. ಅದು ನೀವು ಹೇಳೋದು ಸರಿ, ಅದು ತಪ್ಪಂತ ನಾನು ಹೇಳ್ತಾ ಇಲ್ಲ. ಈಗ ಗಡೈ ಕಲ್ಲಿದೆ, ಆ ಗಡೈ ಕಲ್ಲಿದೆ ಸುಮಾರು ಇದೆ, ಅದು ಇತಿಹಾಸ ತುಂಬಾ ಇದೆ. ಆದ್ರೆ ಸರ್ಕಾರ ತೀರ್ಮಾನ ತೆಗೊಳ್ಳುವಾಗ ರಾಜಧರ್ಮ ಅಲ್ಲ, ಓವರ್ ಆಲ್ ಪಿಕ್ಚರ್ ಅನ್ನು ತೆಕ್ಕೊಂಡು ತೀರ್ಮಾನ ತೆಗೊಳ್ತದೆ. ಈಗ ಟಿಪ್ಪುರವರು ಒಂದು ಕಡೆಯಲ್ಲಿ ಈ ರೀತಿ, ಇಲ್ಲಿ ಈ ರೀತಿ ಒಂದು ವ್ಯವಸ್ಥೆ ಆಗಿದೆ. ಅದೇ ಅಂತ ಹೇಳಿದ್ರೆ ನೀವು ಶೃಂಗೇರಿ ಮಠಕ್ಕೆ ದಾನ ಮಾಡಿದ್ದಾರೆ, ಅಥವಾ ಬೇರೆ ಕಡೆ ಅವರು ಹಳೆ ಮೈಸೂರಿನಲ್ಲಿ ಚರ್ಚ್ಗಳಿದ್ದು, ಅಲ್ಲಿ ಸೆಂಟ್ ಆಂಟೀಸ್ ಅದೆಲ್ಲ ಚರ್ಚ್, ಅದು ಯಾವುದು ಮುಟ್ಲಿಲ್ಲ ಅವರು. ಅಂದ್ರೆ ಕೆಲವು ಕಡೆಯಲ್ಲಿ ಕೆಲವು ರೀತಿಯಲ್ಲಿ ಯಾಕೆ ಆಯ್ತು, ಮಾಹಿತಿ ಸಿಕ್ಕಿದಾಗ ಈ ರೀತಿ ಪರಿಸ್ಥಿತಿಗಳು ಆಗಿದೆ, ಅಥವಾ ಅವರ ಫಾಲೋವರ್ಸ್ ಮಾಡಿದಾರ, ಅವರು ಮಾಡಿದಾರ, ವ್ಯತ್ಯಾಸಗಳು ಸುಮಾರಿದೆ ಅದರಲ್ಲಿ. ಈಗ ಸರ್ಕಾರ ಅದು ವಿಚಾರ ಅಲ್ಲ, ಅದನ್ನು ಇಲ್ಲಿ ನೋವಿದೆ ಅಂತ ಹೇಳಿಬಿಟ್ಟು ಸರ್ಕಾರ ಒಂದೇ ಭಾಗದ ವಿಚಾರವನ್ನು ತೆಕ್ಕೊಂಡು ತೀರ್ಮಾನ ತಗೊಳ್ಳಿಕ್ಕೆ ಆಗೋಲ್ಲ. ಇಡೀ ಒಂದು ಪಿಕ್ಚರ್ ಅನ್ನು ತೆಕ್ಕೊಂಡು, ಇಡೀ ರಾಜ್ಯದ ಪಿಕ್ಚರ್ ತಕೊಂಡು ಸರ್ಕಾರ ಒಂದು ತೀರ್ಮಾನ ತಗೊಂಡಿದೆ. ಆಗ ಅದಕ್ಕೆ ನೀವು ಮಾಡೋದು ಸರಿಯಲ್ಲ ಅಂತ ಒಬ್ಬರು ನಾವು ಹೊರನಡೆಯಲಿಕ್ಕೆ ಆಗೋದಿಲ್ಲ. ಆದರೂ ನಾನು ನೋಡಿದಾಗೆ ನಿಮ್ಮ ಸಮುದಾಯದವರು ಮೇಲೆ ಎಷ್ಟು ದೌರ್ಜನ್ಯ ಆಯ್ತು ಅಂತ ಹೇಳಿದರೆ, ಅವರ ಸಂತತಿಯನ್ನು ಉಳಿಸ್ಕೊಳ್ಳಿಕ್ಕೆ ಬಂಟರ ಮನೆಗಳಿಗೆ ಕೆಲವರು ಕಳಿಸಿದ್ರು. ಬಂಟರ ಸರ್ನೇಮ್ಗಳು ಕೂಡ ಇದ್ದಾವೆ. ನಾನು ಒಂದು 20 ವರ್ಷದ ಹಿಂದೆ ಉಡುಪಿಯಲ್ಲಿ ವರದಿಗಾರನಾಗಿದ್ದಾಗ ಎಲ್ಲೋ ಕಿನ್ನಿಗೋಳಿ ಆ ಕಡೆ ಇರಬೇಕು, ಕಿರಿಯಂ ಚರ್ಚ್ ಎಲ್ಲೋ, ಅಲ್ಲಿ ದೊಡ್ಡ ಸಮಾರಂಭ ಕೂಡ ಆಯೋಜನೆ ಮಾಡ್ತಾ ಇದ್ರು ಮೊದಲು, ಬಹಳ ದೊಡ್ಡದಾಗಿ ಬಂಟರನ್ನ ಸನ್ಮಾನ ಮಾಡ್ತಾ ಇದ್ರು. ಹೇಳುವುದೆಲ್ಲ ಸರಿ, ಆದ್ರೆ ಈಗ ಅದನ್ನ ಸೈಡ್ ಲೈನ್ ಮಾಡ್ತಾ ಇದ್ದಾರೆ, ಅಂದ್ರೆ ಆ ಪ್ರಚಾರ ಕೊಡ್ತಾ ಇಲ್ಲ. ನೀವು ಹೇಳುವುದೆಲ್ಲ ಸರಿ. ಮಂಗಳೂರು ನಗರದಲ್ಲಿ ಒಂದೇ ಒಂದು ಚರ್ಚ್ ಉಳಿಲಿಲ್ಲ ಆ ಸಮಯದಲ್ಲಿ. ಹೌದು, ಇನ್ಕ್ಲೂಡಿಂಗ್ ಮಿಲಾಗ್ರಿಸ್ ಚರ್ಚ್ ಕಂಪ್ಲೀಟ್ ಕೂಡ ಧ್ವಂಸ ಆಗಿದೆ. ಅದೆಲ್ಲ ಅದು ಇತಿಹಾಸಗಳು. ಅಥವಾ ನಗರದಲ್ಲಿರುವವರೆಲ್ಲ ಇವತ್ತು ಏನು ಇಲ್ಲಿ ನಿಮ್ಮ ನೀರ್ಮಾರ್ಗ ಅಥವಾ ಬೇರೆ ಬೇರೆ ಇಂಟೀರಿಯರ್ ಪ್ರದೇಶದಲ್ಲಿ ಇದ್ದಾರಲ್ಲ, ಇಳಿಜಾರು ಪ್ರದೇಶದಲ್ಲಿ ಎಲ್ಲ ಕೆಲಸ ಕುಟುಂಬಗಳು, ಅದೆಲ್ಲ ಆ ಸಮಯದಲ್ಲಿ ಹೆದರಿ ಓಡಿ ಹೋಗಿ ಕೂತ್ಕೊಂಡವರು, ಬದುಕು ಮಾಡಿದವರು. ನೀವು ಏನು ಕಿನ್ನಿಗೋಳಿಯ ಇದು ಕಿರೆ ಅಂತ ಹೇಳ್ತೀವಿ, ಅಲ್ಲಿದ್ದು ಚರ್ಚ್ ಇದ್ದು ಕೂಡ ಅದು ಉಳಿಸ್ಬೇಕಾದ್ರೆ ಅಲ್ಲೇ ಒಂದು ಬಂಟರ ಸಮುದಾಯ ಮತ್ತೊಂದು ಮುಸ್ಲಿಂ ಸಮುದಾಯ, ಇದು ಎರಡು ಸಮುದಾಯಗಳು ಸೇರಿ ಅದನ್ನು ಉಳಿಸಿಕೊಂಡಿದ್ದು. ಅದಕ್ಕೋಸ್ಕರ ಇವತ್ತಿಗೂ ಕೂಡ ಅವರಿಗೆ ಆ ಚರ್ಚ್ನಲ್ಲಿ ಗೌರವ ಕೊಡ್ತಾ ಇದ್ದಾರೆ. ವಾರ್ಷಿಕ ದಿವಸ ಅವರನ್ನು ಕರೆಸಿ ಗೌರವಿಸ್ತಾ ಇದೆ. ಇದೆಲ್ಲ ಇತಿಹಾಸ ಇದ್ದೇ ಇದೆ. ಹೌದು, ಇತ್ತು. ಅದು ಇತ್ತೀಚೆಗೆ ಅದನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಯಾಕೆ ಹೇಳಿದ್ರೆ ಮುಸ್ಲಿಮರಿಗೆ ನೋವಾಗ್ತದೋ, ಟಿಪ್ಪು ಸುಲ್ತಾನ್ನ ದೌರ್ಜನ್ಯ ಗೊತ್ತಾಗ್ತದೆ. ಕಡಿಮೆ ಮಾಡೋದಿಲ್ಲ, ಯಾರು ಮಾಡ್ತಾರೆ? ಅಂದ್ರೆ ಸೌಹಾರ್ದ ಓಟು ಕಮ್ಮಿ ಆಗ್ತದೆ ಕಾಂಗ್ರೆಸ್. ಇಲ್ಲ, ಅಂತದ್ದು ಏನು ಇಲ್ಲೋ ಇಲ್ಲ. ಇತಿಹಾಸನೇ. ಅದಕ್ಕೆ ನಾನು ಹೇಳುದು, ಇತಿಹಾಸದ ವಿಚಾರ ಬಂದಾಗ ಅದನ್ನ ನಾವು ಸಂಕುಚಿತ ಭಾವನೆಯಲ್ಲಿ ನೋಡ್ಬಾರ್ದು.
ಈಗ ಇರಲಿ, ಈಗ ನಿಮ್ಮ ಲೆಕ್ಕಾಚಾರದಲ್ಲಿ ಕರಾವಳಿಗೆ ಅದೊಂದು ಹೇಳಲಿಲ್ಲ, ಎಷ್ಟು ಟಿಕೆಟ್ BJP ಅಥವಾ ಕಾಂಗ್ರೆಸ್ ಎಷ್ಟು ಸೀಟ್ ಬರ್ಬೋದು ಕರಾವಳಿ? ಎಲ್ಲ ಸೀಟ್ಗಳು ಕಾಂಗ್ರೆಸ್ಗೆ ಬರ್ತವೆ. ಇದು ನೀವು ನೀವು ನನ್ನ ಹತ್ರ ಬಂದು ಕೇಳಿದ್ರೆ ಎಷ್ಟು ಸೀಟ್ಗಳು ಬರಲ್ಲ, ನೀವು ಈಗ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಯಾರು ಇಲ್ಲ ಯಾರು ಕೇಳುದಿಲ್ಲ, ಯಾರು ಅಂತ ಕೇಳುದಿಲ್ಲ. ನನ್ನ ಲೆಕ್ಕದಲ್ಲಿ ಒಂದು 3 ಬರ್ಬೋದು, ನಾನು ಹೇಳ್ತೇನೆ. ನಿಮ್ಮ ಲೆಕ್ಕದಲ್ಲಿ ಎಷ್ಟು ಬರ್ಬೋದು? ನೀವು ಹೇಳುದು ಉಡುಪಿ ಮತ್ತು ಮಂಗಳೂರು ಎರಡು ಸೇರಿಯಾ? ಇಲ್ಲಿ ಮಂಗಳೂರಿನಲ್ಲಿ ಮಾತ್ರ 8ಕ್ಕೆ 8 ಬಂದ್ಬಿಡ್ತವೆ. ಇಲ್ಲ, ಇದು ಬೇಕಲ್ಲ, ಇಲ್ಲದೆ ಬರಬಾರ್ದು ರಾಜಕಾರಣದ ಒಂದು ಮಾತಾಗ್ತದೆ. ಬರಬಾರ್ದು ಅಂತ ಯಾರಾದ್ರೂ ಕಂಟೆಸ್ಟ್ ಮಾಡ್ತಾರ? ಇಲ್ಲ, ಸೋಲ್ಬೇಕಂತ ಯಾರಾದ್ರೂ ಕಂಟೆಸ್ಟ್ ಮಾಡ್ತಾರ? ಇಲ್ಲ. ಕಾಂಗ್ರೆಸ್ ನಿಂದ ಟಿಕೆಟ್ ಕೊಡುದು ವಿನ್ ಮಾಡ್ಲಿಕ್ಕೆ, ವಿನ್ ಆಗೋರಿಗೆ ಟಿಕೆಟ್ ಕೊಡ್ತಾರೆ, ವಿನ್ ಆಗ್ತಾರೆ. ಹಾಗಾದ್ರೆ 8ಕ್ಕೆ 8 ಖಂಡಿತ ಬರ್ತಾರೆ. ಕಾಂಗ್ರೆಸ್ನ ಗಂಟು ಎಲ್ಲ ಯಾವುದೇ ಡೌಟ್ ಇಲ್ಲ. ಖಂಡಿತ. ಸರಿ. ಆದ್ರೆ ಆಸೆ ನಮ್ದು ಕೊನೆಯ ಆಸೆ ಇರ್ತದೆ. ಆದ್ರೆ ದೇಶದಲ್ಲಿ ನೋಡಿದ್ರೆ ಕಾಂಗ್ರೆಸ್ ಎಲ್ಲಾ ಕಡೆ ಸೋಲ್ತಾ ಇದೆ. ಎಷ್ಟಿದೆ ನಿಮ್ಮ ರಾಜ್ಯ? ನಿಮ್ಮ ಕೈಯಲ್ಲಿ ಎಷ್ಟಿದೆ ರಾಜ್ಯ? ಎಲ್ಲ ಹೋಗ್ತಾ ಇದೆ, ನೀವು 8 ಸಿಗ್ತದೆ ಹೇಳ್ತೀರಿ. ನೋಡಿ, ಯಾವಾಗ್ಲೂ ಇದೊಂದು ಚಕ್ರ. ಯಾವಾಗ್ಲೂ ನಾವು ಮೇಲೇನೆ ಚಕ್ರ ಇರ್ಲಿಕ್ಕೆ ಸಾಧ್ಯ ಅಲ್ಲ, ಅದು ಕೆಳಗೆ ಬರ್ತದೆ. ಆದ್ರೆ ಕೆಳಗೆ ಬಂತಂದಾಗ ನಾವು ಬೇಸರ ಪಡುವ ಅವಶ್ಯಕತೆ, ಅದು ಪುನಃ ಮೇಲೆ ಹೋಗಿಯೇ ಹೋಗ್ತದೆ. ಆದ್ರಿಂದ ಇದೆಲ್ಲ ನಮ್ಮ ಏನ್ ಹೇಳ್ತದೆ, ನೈಸ್, ಇದೆಲ್ಲ ನಮ್ಮ ಪ್ರಕೃತಿಯ ನಿಯಮ, ಅದು ಆಗ್ತದೆ. ಆದ್ರೆ ಈಗ ನೋಡಿ, ಮೊನ್ನೆ ಈಗ ಟ್ವೀಟ್ಗಳನ್ನು ನೋಡಿದ್ದು ವೈರಲ್ ಆದದ್ದು, ನಿಮ್ಮ ನಾಯಕರು ಯುವ ಕಣ್ಮಣಿ ರಾಹುಲ್ ಗಾಂಧಿ ಅವರದ್ದು ಫೋಟೋ ಚೀನಿ ರಾಯಭಾರಿ ಜೊತೆ ಅಂತ ಸಿಕ್ಕಾಪಟ್ಟೆ ಟ್ವೀಟ್ ಮಾಡ್ತಾರೆ, ವೈರಲ್ ಆಗ್ತದೆ. ಅದು ನಿಮಗೊಂದು ಮುಜುಗರ ಅಂತ ನೋಡಿ. ಇವತ್ತಿನ ಸೋಷಿಯಲ್ ಮೀಡಿಯಾದಿಂದ ಬಹಳಷ್ಟು ರಾಂಗ್, ಎಷ್ಟು ಪಾಸಿಟಿವ್ ಆಗಿ ಹೋಗ್ತದೆ ಅಷ್ಟೇ ನೆಗೆಟಿವ್ ಆಗಿ ಹೋಗ್ತದೆ. ನೀವು ಹೊರಗಡೆ ಯಾರೋ ಒಬ್ಬರ ಹತ್ರ ನೀವು ಒಳ್ಳೆಯ ರೀತಿಯಲ್ಲಿ, ಒಳ್ಳೆಯ ಉದ್ದೇಶದಿಂದ, ಒಳ್ಳೆ ಇದರಲ್ಲಿ ನೀವು ಇದ್ರೆ, ಅದೇ ಒಂದು ಫೋಟೋ ತೆಗೆದು ಅದಕ್ಕೊಂದು ಏನೋ ಒಂದು ಹಾಕಿಬಿಟ್ಟು ನಿಮ್ಮನ್ನು ವಿಲನ್ ಅಂತ ಮಾಡಿಸುವಂತ ಸಾಧ್ಯತೆಗಳು ಇವೆ. ಆದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬರುವುದನ್ನೆಲ್ಲ ನಾವು ಸತ್ಯ ಅಂತ ನಂಬಲಿಕ್ಕೆ ಆಗೋದಿಲ್ಲ. ಆದ್ರೆ ಯುದ್ಧ ಅಂತ ಹೇಳಿದ್ರೆ ಯುದ್ಧ ಎಲ್ಲ ಕಡೆಯಲ್ಲೂ ಯುದ್ಧ ಮಾಡ್ತಾರೆ. BJP ITs ಎಲ್ಲ ಅಷ್ಟು ಸ್ಟ್ರಾಂಗ್ ಇದೆ, ನೀವ್ಯಾಕೆ ಹಾಗಾದ್ರೆ ಅಷ್ಟು ವೀಕ್ ಆಗಿದ್ದಾರೆ ಅಂತ? ಅಲ್ಲ, ಅದಕ್ಕೆ ಬಹುಶಃ ಪ್ರೊಬಬ್ಲಿ ನನಗೆ ಅನಿಸದೆ ರಿಸೋರ್ಸಸ್ ದೊಡ್ಡ ಸಮಸ್ಯೆ ನಮ್ಮಲ್ಲಿ. ರಿಸೋರ್ಸಸ್, ನಿಮ್ಮ ಸಂಪತ್ತಿನ ಕೊರತೆ ಇಷ್ಟು ಬೇಗ ಖಂಡಿತ ಯಾರ ಹತ್ರ ಇದೆ. ಈಗ ನಾನು ಹೇಳಿದೆ, BJP ಅವರಿಗೆ ನೋಡಿ ಇಲೆಕ್ಟ್ರಲ್ ಬಾಂಡ್ಸ್ ಮಾಡಿದ್ರು. ನೀವು ಈಗ ಕಾರ್ಪೊರೇಟ್ ಸೆಕ್ಟರ್ ಚುನಾವಣೆ ಇದಕ್ಕೆ ರಾಜಕೀಯ ಪಕ್ಷಗಳಿಗೆ ದುಡ್ಡು ಕೊಡ್ಬೋದು. ಯಾರು ಕೊಟ್ರು, ಎಷ್ಟು ಕೊಟ್ರು, ಯಾವುದು ಡಿಸ್ಕ್ಲೋಸ್ ಇಲ್ಲ, ಅದಕ್ಕೆ ಆಡಿಟ್ ಕೂಡ ಇಲ್ಲ. ಕಳೆದ ಬಾರಿ ಒಂದು ದಿನಪತ್ರಿಕೆಯಲ್ಲಿ ರಿಪೋರ್ಟ್ ಬಂತು, ಅದರಲ್ಲಿ ಹತ್ರ 80% 70% ಶೇರ್ BJPಗೆ ಹೋಗಿದೆ. ಎಷ್ಟೋ ಸಾವಿರ ಕೋಟಿಗಳು. ಕಾಂಗ್ರೆಸ್ಗೆ ಬಂದದ್ದು ಇಷ್ಟು ಸ್ವಲ್ಪ. ಅದಕ್ಕೆ ಅಂದ್ರೆ ನಾನು ಹೇಳುದು, ಆಳುವ ಪಕ್ಷ ಯಾವಾಗಲೂ ಸಂಪನ್ಮೂಲಗಳ ಕೊರತೆಯನ್ನು ಎದುರಿಸುವುದಿಲ್ಲ. ಬೇರೆ ಪಕ್ಷಗಳಿಗೆ ಸಮಸ್ಯೆ ಇದೆ. ನೀವೊಬ್ಬರು ಅಧಿಕಾರಿಯಾಗಿದ್ದವರು ರಾಜಕೀಯಕ್ಕೆ ಬಂದ್ರಿ, ನಿಮಗೆ ಯಾರು ಪ್ರೇರಣೆ, ಯಾರು ಮಾರ್ಗದರ್ಶನ ಮಾಡಿ? ನೋಡಿ, ನಾನು ರಾಜಕೀಯಕ್ಕೆ ಬರುವಾಗ ನಾನು ಒಂದು ಆಸೆ ಪಟ್ಟು ಬಂದವನು ಅಲ್ಲ. ಸ್ವಯಂ ನಿವೃತ್ತಿ ಪಡ್ಕೊಂಡು ಬಂದಿರ್ಬೇಕು. ಸ್ವಯಂ ನಿವೃತ್ತಿ, ಅದು ಆ ಸಮಯದಲ್ಲಿ ನಾನು ಎಲ್ಲರೂ ಕೇಳಿ, ನನ್ನ ಹಿತೈಷಿಗಳು ಇಲ್ಲ ಬರಬೇಕು ಇಲ್ಲಿಗೆ, ಈ ಸರಿ ಕಂಟೆಸ್ಟ್ ಆಗುವುದು ಅಂತ ನಾನೊಂದು ಆಸಕ್ತಿ ವಹಿಸಿಕೊಂಡು ಬಂದೆ. ಅದಕ್ಕೆ ಏನು ರಾಜಕೀಯವಾಗಿ ನಾನು ದೊಡ್ಡದಾಗಿ ಇದು ಅಂದ್ರೆ ನಂದೇನಂದ್ರೆ ಸರ್ಕಾರದ ಇದರಲ್ಲಿ ಯಾವ ರೀತಿಯಲ್ಲಿ ಮೊದಲು ಕೆಲಸ ಮಾಡ್ಕೊಂತೀವ ಅದೇ ರೀತಿಯ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಎಂಬ ರೀತಿಯಲ್ಲಿ ಹೊರತು ಅದರ ಆಳ ಮತ್ತು ಅದರ ವಿಸ್ತಾರ ಗೊತ್ತಾಗಿದ್ದು ನೀರಿಗೆ ಇಳಿದ ನಂತರ. ಈಗ ನೀವು ಮತ್ತು ನಿಮ್ಮ ಸಮುದಾಯ ಮತ್ತು GSB ಸಮುದಾಯ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಪೋರ್ಚುಗೀಸರ ಕಾಟತಾಳರಾದರೆ ಈ ಭಾಗಕ್ಕೆಲ್ಲ ಬಂದ್ರಿ, ವಲಸೆ ಬಂದ್ರಿ. ಅವರು GSB ಸಮುದಾಯ ಅವರ ಸಂಸ್ಕೃತಿ ಉಳ್ಕೊಂಡು ನೀವು ಕ್ರೈಸ್ತ ಧರ್ಮವನ್ನು ಅಪ್ಕೊಂಡ್ರಿ. ಅಂದರೆ ಅಣ್ಣ ತಮ್ಮಂದಿರಾಗಿದ್ದವರು. ಈಗ ಇಲ್ಲಿ ಮತ್ತೆ ಪುನಃ ಇಲ್ಲಿ ದಕ್ಷಿಣಕ್ಕೆ ಬರುವಾಗ ನಿಮ್ಮದಿಬ್ಬರು ಯಾವಾಗಲೂ ನೋಡಿದ್ರು ಕಾದಾಟ. ಖಂಡಿತ ಇಲ್ಲ. ಈಗ ಅಂದರೆ GSB ಸಮುದಾಯದಿಂದ ಯೋಗೇಶ್ ಭಟ್ರು ಇರ್ಬೋದು, ವೇದಾಸ್ ಕಾಮತ್ ಇರ್ಬೋದು, ಈ ಕಡೆಯಿಂದ ಲೋಬೋ, ಬ್ಲೇಸಸ್ ಡಿಸೋಜ್, ಈ ರೀತಿಯಾದಂಥ ಒಂದು ಕಾಂಬಿನೇಷನ್ ನಡೀತಾ ಇರ್ತದೆ ಅಂತ ನೋಡಿ. ಅದು ಯಾಕೆಂದರೆ ಒಂದು ಇಲ್ಲಿ GSB ಅವರು ಕೂಡ ಸಬ್ಸ್ಟಾನ್ಷಿಯಲ್ ನಂಬರ್ ಇದ್ದಾರೆ, ಕ್ರೈಸ್ತರು ಕೂಡ ಸಬ್ಸ್ಟಾನ್ಷಿಯಲ್ ನಂಬರ್ ಇದ್ದಾರೆ, ಪವರ್ಫುಲ್ ಇರ್ಬೋದು. ಸಬ್ಸ್ಟಾನ್ಷಿಯಲ್ ನಂಬರ್, ಯಾಕಂದ್ರೆ ಡೆಮೋಕ್ರಸಿಯಲ್ಲಿ ಪ್ರಶ್ನೆ ಬರೋದು ನಂಬರೇ ಜಾಸ್ತಿ.
ಹಾಗಿರುವಾಗ ಆ ಮತ್ತೆ ಎಲ್ಲೋ ಒಂದು ಕಡೆಯಲ್ಲಿ ಕ್ರೈಸ್ತರಿಗೂ ಒಂದು ಕೊಡಬೇಕು ಎಂಬ ಎಲ್ಲವೂ ಕೂಡ ಪ್ರಭುತ್ವದಲ್ಲಿ ಸಮುದಾಯದ ಲೆಕ್ಕಗಳಲ್ಲಿ ಹೋಗುದು. ಕ್ರೈಸ್ತರಿಗೆ ಕೊಡ್ಬೇಕಂತ ಕೊಟ್ಟಿದ್ದಾರೆ. ಇದು ಪೈಪೋಟಿ ಅಂದ್ರೆ ಮತ್ತೆ JSP ಕೂಡ ಇಲ್ಲಿ ಇದ್ದಷ್ಟು ಬೇರೆ ಎಲ್ಲೂ ಕಡೆಯಲ್ಲೂ ಇಲ್ಲ. ಅವ್ರಿಗೂ ಕೊಡ್ಬೇಕಾದ್ರು ಕರಾವಳಿ ಭಾಗಕ್ಕೆ ಅಲ್ಲೇ ಬಂದಿರ್ತಾರೆ. ಅದು ಆ ಕಾರಣದಿಂದ ಯಾವಾಗಲೂ ಎದುರು ಬದ್ರು ಬೀಳ್ತಾರೆ ಹೊರತು ಅದು ಬಿಟ್ರೆ ಅದೊಂಥರ ದಾಯಾದಿ ಕಲಹ ಇದ್ದಾಗ ಒಟ್ಟಿಗೆ ಬಂದ್ರು, ಒಟ್ಟಿಗೆ ಇದ್ರು, ಒಟ್ಟಿಗೆ ಅದು ಬಿಟ್ರೆ ಆ ಸಂಬಂಧಗಳು ಅಥವಾ ಇದು ಸಂಪರ್ಕಗಳು ಅದಕ್ಕೆ ಏನು ಸಮಸ್ಯೆ ಬಂದಿಲ್ಲ. ಅದೇ ಒಂದು ವೈಶಿಷ್ಟ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ವೈಶಿಷ್ಟ್ಯ. ಇದು ರಾಜಕೀಯದ ವೈಶಿಷ್ಟ್ಯ. ಅದು ಈ ರಾಜಕೀಯದ ಸಮಯದಲ್ಲಿ ಇರ್ತದೆ. ಅದನ್ನ ದೊಡ್ಡದಾಗಿ ತೆಕ್ಕೊಂಡು ವೈಯಕ್ತಿಕ ಜೀವನಕ್ಕೆ ಎತ್ಕೊಂಡು ಹೋಗೋದಿಲ್ಲ. ಆದ್ರೆ ಕಾರ್ಯಕರ್ತರೆಲ್ಲ ಜೀವನ ಹಾಳು ಮಾಡ್ಕೊಡ್ತಾರೆ, ಸಾಯ್ತಾರೆ. ಕೊನೆಗೆ ನಾಯಕರು ಆರಾಮವಾಗಿ ಇಫ್ತಾರ್ ಕೂಟ, ಸೌಹಾರ್ದ ಕೂಟ, ಸಂಭ್ರಮ ಕೂಡ ಅವರು ನೋಡುವ ದೃಷ್ಟಿ ಹೇಗಿದೆ ಅದರ ಮೇಲೆ ಹೊಂದ್ಕೊಂಡಿದೆ. ಕೆಲವರು ಬಹಳ ವೈಯಕ್ತಿಕವಾಗಿ ತೆಕ್ಕೊಂಡ್ ಬಿಟ್ರೆ ಮಾತ್ರ ಅದು ಆ ರೀತಿ. ಇನ್ನು 2 ಕಡೆ ಕೆಲಸ ಮಾಡುವ ಕಾರ್ಯಕರ್ತರು ಇದ್ದಾರೆ, ಸಾಧ್ಯತೆ ಇರಬಹುದು. ಈಗ ನಿಮ್ಮ ಮೇಲೆ ಮತ್ತೆ ನಿಮ್ಮ ಪಕ್ಷದ ಮೇಲೆ ಒಂದು ಆರೋಪ ಪಟ್ಟಿಗಳು ಇರ್ತದೆ ಸರ್ವೇ ಸಾಧಾರಣವಾಗಿ. ಕಾಂಗ್ರೆಸ್ ಹೇಳಿದ್ರೆ ಸರ್ವಧರ್ಮದ ಶಾಂತಿಯ ತೋಟ ಅಂದರೆ ಸಹಬಾಳ್ವೆ ಇದಕ್ಕೆ ಹೆಸರಾದದ್ದು, ಮತ್ತು ಅದರ ಬೇಸಲ್ಲೇ ಅದು ಕಂಟೆಸ್ಟ್ ಮಾಡ್ತಾ ಬರ್ತಾ ಇತ್ತು. ಆದರೆ ಕ್ರಮೇಣ ಆ ತೋಟದಲ್ಲಿ 1-2 ಹೂಗಳಿಗೆ ಮಾತ್ರ, ಗಿಡಗಳಿಗೆ ಮಾತ್ರ ನೀರು ಹಾಕಿದ್ರು, ಗೊಬ್ಬರ ಹಾಕಿದ್ರು, ಬೆಳೆಸಿದ್ರು, ಓಲೈಕೆ ಮಾಡಿದರು. ಅದರಿಂದಾಗಿಯೇ ಈಗ ಇಂತಹ ಸಮಸ್ಯೆ. ಬಹುಸಂಖ್ಯಾತ ಸಮುದಾಯದವರು ಬೆಂಬಲ ಮಾಡ್ತಾ ಇಲ್ಲ. ಹೌದಾ ಇದು? ನೋಡಿ, ಅದನ್ನು ಕೂಡ ನಾವು ನೋಡುವ ರೀತಿಯಲ್ಲಿದೆ. ನಮ್ಮ ಪಕ್ಷದಲ್ಲಿ ನೀವು ಕಾರ್ಯಕರ್ತರನ್ನು ತೆಗೆದ್ರೆ 80% ಕಾರ್ಯಕರ್ತರು ಇರೋದು ಬಹುಸಂಖ್ಯಾತರೇ ಇದ್ದಾರೆ. ನಮ್ಮ ನಾಯಕತ್ವದಲ್ಲೂ ಸಹ ಎಲ್ಲದರಲ್ಲೂ ಸಹ ಬಹುಸಂಖ್ಯಾತರೇ ಇದ್ದಾರೆ. ಮತ್ತೆ ಎರಡನೇದು ಏನಂದ್ರೆ, ಯಾವಾಗಲೂ ನೀವು ಏನೇ ಕೆಲಸವನ್ನು ಮಾಡಿ ನೀವು ಅಲ್ಪಸಂಖ್ಯಾತರಿಗೆ ಅಥವಾ ಯಾರಿಗಾದ್ರೂ ಸ್ವಲ್ಪ ಮಾಡೋದು ನೋಡ್ಲಿಕ್ಕೆ ಎದ್ದು ಕಾಣ್ತದೆ. ಅದನ್ನು ಕ್ರಿಟಿಸೈಸ್ ಮಾಡ್ಲಿಕ್ಕೆ ಸುಲಭವಾಗಿ ಪ್ರತಿಪಕ್ಷದವರಿಗೆ ಮಾಡ್ಲಿಕ್ಕೆ ಬಿಜೆಪಿ ಅವರು ಕೋಟಿ ಕೊಡ್ತಾರೆ, ಗೊತ್ತಾಗುದಿಲ್ಲ. ಅದು ಗೊತ್ತಾಗೋದಿಲ್ಲ. ಅವರಲ್ಲಿ ಅವರನ್ನು ಕರೆಸಿ ಕೆಲವರು ಇಲ್ವಾ, ಈಗ ಎಲ್ಲ ಅಲ್ಪಸಂಖ್ಯಾತರು ಅವರಲ್ಲೂ ಇದ್ದಾರೆ, ಅವ್ರಿಗೆ ಮನೆ ಹಾಕ್ತಾರೆ. ಅದು ಯಾರು ನಮ್ಮವರು ಯಾರು ಮಾತಾಡುವುದಿಲ್ಲ. ಯಾಕೆ ಮಾತಾಡುದು ಅಂದ್ರೆ ನಮ್ಗೆ ಅದು ಸರ್ವೇಸಾಮಾನ್ಯ ಇರ್ಲಿ ಅಂತ. ಆದ್ರೆ ಅವರು ಇದನ್ನೇ ದೊಡ್ಡದಾಗಿ ಮಾಡ್ತಾರೆ. ಯಾಕೆ ಬಹುಸಂಖ್ಯಾತರನ್ನು ಒಟ್ಟಿಗೆ ಮಾಡಬೇಕು ಎಂಬ ಉದ್ದೇಶದಿಂದ ಒಡೆದು ಆಳುವಂತ ಅವರು ಮಾಡ್ಲಿಕೊಂಡು ಹೋಗಿದ್ದಾರೆ. ಇದನ್ನು ಅವರು ಕ್ರಿಟಿಸೈಸ್ ಮಾಡ್ತಾರೆ ಅಂತ ನ್ಯಾಯಯುತವಾಗಿ ಅಲ್ಪಸಂಖ್ಯಾತರಾಗ್ಲಿ ಅಥವಾ ಯಾರಿಗೆ ಶಕ್ತಿ ಇಲ್ಲ, ಯಾರಿಗೆ ಕೂಗು ಎಬ್ಬಿಸುವಂತ ಕೆಪಾಸಿಟಿ ಇಲ್ಲ, ಅವರಿಗೆ ಸಹಾಯ ಮಾಡಿದ್ರೆ ಅದರಲ್ಲಿ ಏನು ತಪ್ಪಿದೆ? ಅದು ನ್ಯಾಯ ಕೊಡ್ಬೇಕಲ್ಲ ಅವರಿಗೆ. ಎಲ್ಲವೂ ಕೂಡ ಅದು ನಮಗೆ ಕ್ರಿಟಿಸೈಸ್ ಮಾಡ್ತಾರೆ ಅಂತ ಅವ್ರಿಗೆ ನ್ಯಾಯ ಕೊಡೋದಿದ್ರೆ ಅವ್ರಿಗೆ ನ್ಯಾಯ ಕೊಡೋರು ಯಾರು? ಈಗ ಒಂದು ಅಲ್ಪಸಂಖ್ಯಾತರಲ್ಲಿ ಒಂದು ಕ್ರೈಸ್ತರು ಪ್ರಮುಖ ಮತ್ತು ಮುಸ್ಲಿಂ. ಈಗ ಮುಸ್ಲಿಮರದ್ದು ಒಂದು ಪಕ್ಷ ಸಿದ್ಧ ಆಗಿದೆ ಅಂತ ಆ ರೀತಿಯಾಗಿ ಬರ್ತಾ ಇದೆ. ಅವರು ಸಂಪೂರ್ಣವಾಗಿ ಈಗ ಒಂದು ಒಗ್ಗಟ್ಟಿನಲ್ಲಿದ್ದಾರೆ. ಆ ಪಕ್ಷ ಒಂದು ಎಲ್ಲ ಮತಗಳನ್ನು ಬಾಚಲಿಕ್ಕೆ ಕಾಂಗ್ರೆಸ್ಸಿಂದ ಕಿತ್ಕೊಂಡು ರೆಡಿಯಾಗಿದೆ. ಇತ್ತ ಕಡೆ JDS ಕೂಡ ಈಗ CM ಇಬ್ರಾಹಿಂನ ಅಧ್ಯಕ್ಷರನ್ನಾಗಿ ಆ ಮುಸ್ಲಿಮರ ಮತಗಳನ್ನು ಎಳಿತಾ ಇದ್ದಾರೆ. ಈಗ ಕಾಂಗ್ರೆಸ್ಸಿಗೆ ಉಳಿದಿರುವುದು ಖಾಲಿ ಕ್ರೈಸ್ತ ಸಮುದಾಯದ ಬೆಂಬಲ ಮಾತ್ರವಾ ಅಂತ ನೋಡಿ. ಆ ಲೆಕ್ಕದಲ್ಲಿ ನೋಡ್ಲಿಕ್ಕೆ ಹೋದ್ರೆ ನಾನು ಕ್ರೈಸ್ತ ಸಮುದಾಯ ಅವರ ಚಿಂತನೆಯನ್ನು ಅಪ್ರಿಷಿಯೇಟ್ ಮಾಡ್ತೇನೆ. ಯಾಕೆಂದ್ರೆ ನಾವು ಜಾತಿಯ ಆಧಾರದ ಮೇಲೆ ಯಾವುದೇ ರಾಜಕೀಯ ಪಕ್ಷಗಳನ್ನು ಕಟ್ಲೂಬಾರದು, ಒಲವು ತೋರಿಸಬಾರ್ದು. ಪ್ರಜಾಪ್ರಭುತ್ವದಲ್ಲಿ ನಾವು ಒಂದು ಆ ಒಂದು ಏನು ಹೇಳ್ತೇವೆ ಅಂದರೆ ಅದರ ಪ್ರಿನ್ಸಿಪಲ್ಗೆ ಬದ್ಧವಾಗಿ ನಾವು ಹೋಗಬೇಕು ಹೊರತು ಸಂಕುಚಿತ ಭಾವನೆಯಲ್ಲಿ ನಾವು ಧರ್ಮ ಅಥವಾ ಜಾತಿ ಆಧಾರದ ಮೇಲೆ ಪಕ್ಷಗಳನ್ನು ಕಟ್ಟಿ ಹೋಗೋದು ಸರಿಯಲ್ಲ. ಒಂದು ವೇಳೆ ಬೇರೆ ಇವರು ಮುಸ್ಲಿಂ ಸಮುದಾಯದವರು ಜಾತಿ ಆಧಾರದ ಮೇಲೆ ಕಟ್ಟುವುದಾದ್ರೆ ಅದು ಸರಿಯಲ್ಲ ಅಂತ, ಅದು ಒಳ್ಳೇದಲ್ಲ, ಅವರ ಸಮುದಾಯಕ್ಕೂ ಒಳ್ಳೇದಲ್ಲ ಅಂತ ನನ್ನ ಭಾವನೆ. ಹಾಗೆಯೇ ಹಿಂದೂಗಳು ಕೂಡ ಇಡೀ ಒಂದು ಚುನಾವಣೆ ಅಥವಾ ಪ್ರಜಾಪ್ರಭುತ್ವವನ್ನು ಧರ್ಮದ ಆಧಾರದ ಮೇಲೆ ನೋಡೋದು ಕೂಡ ಯಾರೇ ಅದರಲ್ಲಿ ಎಲ್ಲರೂ ನೋಡೋಲ್ಲ, ಯಾರೇ ನೋಡೋದಾದ್ರೂ ಕೂಡ ಅದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಒಳ್ಳೇದಲ್ಲ ಅಂತ ಹೇಳೋದು. ಆ ಲೆಕ್ಕದಲ್ಲಿ ಹೋದರೆ ನಾವು ಎಲ್ಲರೂ ಕೂಡ ಪ್ರಿನ್ಸಿಪಲ್ಸ್ ಆಧಾರದ ಮೇಲೆ, ಇಕನಾಮಿಕ್ ಪಾಲಿಸೀಸ್ಗಳ ಆಧಾರದ ಹೇಳಲಿಕ್ಕೆ ಚಂದ ಇರ್ತದೆ.
ಅದ್ರ ಮೇಲೆ ಹೋಗ್ಬೇಕು. ಯಾರು- ಆದ್ರೆ ಅದು ನಮ್ಗೆ ಅಲ್ಲ ಹೇಳಲಿಕ್ಕೆ ಚಂದ ಅಲ್ಲ, ಅಲ್ಲ ಯಾರು ಫಾಲೋ ಮಾಡೋದಿಲ್ಲ ಈಗ. ಫಾಲೋ ಮಾಡ್ತಾ ಇಲ್ಲ. ಆದ್ರೆ ಅದಕ್ಕೆ ನಾನು ಹೇಳಿದೆ, ನಾನು ಅಪ್ರಿಷಿಯೇಟ್ ಮಾಡ್ತೀನಿ ನಿಮ್ಗೆ ಕ್ರಿಶ್ಚಿಯನ್ಸ್, ಯಾಕಂದ್ರೆ ಅದ್ರಲ್ಲಿ ಇಲ್ಲ ಈ ರೀತಿಯ ಜಾತಿ ಆಧಾರದ ಮೇಲೆ. ಆದ್ರೆ ಬಹುತೇಕ 90% ಜನ ಕಾಂಗ್ರೆಸ್ನ ಜೊತೆಯಲ್ಲೇ ಗುರುತಿಸಿಕೊಂಡಿದ್ದಾರೆ. ಯಾಕಂದ್ರೆ ಅವರಿಗೆ ಎಲ್ಲಿ ನ್ಯಾಯ ಸಿಕ್ಕಿತ್ತೆ ಅಲ್ಲಿ ಹೋಗ್ತಾರೆ ಅಷ್ಟೇ. ಹ್ಮ್. ಅಲ್ಲಿ ಸಿಕ್ಕಿದ್ರೆ ನಾಳೆ ಅಲ್ಲೂ ಹೋಗ್ಬೋದು, ಯಾಕೆ ಹೋಗುದಿಲ್ವ? ಅಲ್ಲಿ ಇದ್ದಾರೆ, ಹ್ಮ್. ಅಲ್ಲೂ ಇದ್ದಾರೆ. ಹ್ಮ್. ಅದೇ ನಾನು ಹೇಳುದು, ನಮ್ಮ ದೇಶದ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ, ಇನ್ನು 100 ವರ್ಷ ಉಳಿಬೇಕಾದ್ರೆ, ನಿಮ್ಮ ಮರಿಮಕ್ಕಳಿಗೆ ಅದು ಸಿಗಬೇಕಾದ್ರೆ, ಈ ಸಂಕುಚಿತವಾಗಿ ನಾವು ಪಕ್ಷಗಳನ್ನು ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಮಾಡೋದನ್ನು ದಯವಿಟ್ಟು ನಿಲ್ಲಿಸ್ಬೇಕು ನಾವು. ಈಗ ನಿಮ್ಮಲ್ಲಿ ಇನ್ನೊಂದು ಆರೋಪ ಹೇಳಿದರೆ, ಶಕ್ತಿನಗರದಲ್ಲಿ ಎಷ್ಟೋ ಮನೆ ಮಾಡ್ತೀರಿ ಅಂತ ಹೇಳಿ ಎಲ್ಲ ಹಕ್ಕುಪತ್ರಗಳನ್ನು ವಿತರಿಸಿ ಕೊನೆಗೆ ಪಾಪ ಅವ್ರಿಗೆ ಮನೆಯೂ ಇಲ್ಲ, ಏನಿಲ್ಲ. ಶಾಸಕರಾದ ವೇದಸ್ ಕಾಮತ್ ಹತ್ರ ಹೋದರೆ ಅವರು ಯಾವತ್ತೂ ಮೀಡಿಯಾದಲ್ಲೂ ಕೂಡ ಎಲ್ಲರಲ್ಲೂ ಅದೇ ಹೇಳೋದು, ಅವರು ಆ ಒಂದಿನ ಕೊರಿಯರ್ ಆಗಲಿ, ಆಶ್ವಾಸನೆ ಕೊರಿಯರ್, ಅವು ಆಪುನೇ ಇಜ್ಜಿ ಅಂತ ಎಷ್ಟು ಟ್ರೈ ಮಾಡಿದ್ರು ಆಗಲಿಲ್ಲ. ಯಾಕೆ ಹೀಗೆ ಮಾಡಿದ್ರಿ ನೀವು? ನೋಡಿ, ಇದು ಒಳ್ಳೆ ಪ್ರಶ್ನೆ ನೀವು ಹೇಳಿದ್ರಿ. ಶಕ್ತಿನಗರದಲ್ಲಿ 10 ಎಕರೆ ಜಾಗವನ್ನು ಅರಣ್ಯ ಇಲಾಖೆ ಅಲ್ಲ, ಅದು ಅಲ್ವಾ, ಕಂದಾಯ ಇಲಾಖೆದ್ದೆ. ಕಂದಾಯ ಇಲಾಖೆಯ ಜಾಗವನ್ನು ನಾನು ಗುರುತಿಸಿ ಅದರಲ್ಲಿ ಮನೆ ಕಟ್ಟಲಿಕ್ಕೆ ನಾನು ದೊಡ್ಡ ಯೋಜನೆ ಹಾಕಿದೆ. ಯೋಜನೆ ಹಾಕಿ ಅದರದ್ದು ಯೋಜನೆ ವರದಿಯನ್ನು ತರಿಸಿ ನಮ್ಮ ರಾಜೀವ್ ಗಾಂಧಿ ಹೌಸಿಂಗ್ ಇದರಲ್ಲಿ ಬೋರ್ಡ್ನಿಂದ ಅದಕ್ಕೆ ಪ್ರಾಜೆಕ್ಟನ್ನು ಸ್ಯಾಂಕ್ಷನ್ ಮಾಡಿಸಿದೆ. 2 ಕೋಟಿ ರೂಪಾಯಿ DC ಅವರಿಗೆ ಅದು ಬಿಡುಗಡೆ ಕೂಡ ಆಯಿತು ದುಡ್ಡು. ಅದಕ್ಕೆ ಮೀನ್ ವೈಲ್ ಅದರಲ್ಲಿ ನಾನೇನು ಮಾಡಿದೆ ಅಂದರೆ, ಅದಕ್ಕೆ 10 ಎಕರೆ ಕೂಡ ಅದು ಒಂದೇ ಸಾರಿ ಆಗಬೇಕಾದ್ರೆ ಅದು ಎನ್ವೈರ್ನ್ಮೆಂಟ್ ಮಿನಿಸ್ಟ್ರಿಗೆ ಕ್ಲಿಯರೆನ್ಸ್ ಹೋಗಬೇಕು. 5 ಎಕರೆ ಆದರೆ ಲೋಕಲ್ ಆಗಿ ಮಾಡ್ಬೋದು ಅಂತ ಹೇಳಿ ನಾನು 2 ಭಾಗ ಮಾಡಿದೆ. 5 ಎಕರೆ DF ಅವರಿಂದ ಅನುಮತಿ ತಗೊಂಡೆ. ಬ್ಯಾಂಕಿನವ್ರದ್ದು, ರಾಷ್ಟ್ರೀಕೃತ ಬ್ಯಾಂಕಿನವ್ರದ್ದು, ಯಾಕಂದರೆ ಸುಮಾರು 910 ಮನೆಗಳು ರಾಷ್ಟ್ರೀಕೃತ ಬ್ಯಾಂಕಿನವರದ್ದು, 5 ರಾಷ್ಟ್ರೀಕೃತ ಬ್ಯಾಂಕಿನವರದ್ದು ಸಭೆ ನಡೆಸಿದೆ. 5-6 ಸಾರಿ ನನ್ನ ಆಫೀಸ್ನಲ್ಲಿ ಸಭೆ ಮಾಡಿದೆ. ಒಂದೊಂದು ಬ್ಯಾಂಕಿಗೆ 200 ಮನೆಗಳನ್ನು ನಾನು ಅಲೋಕೇಶನ್ ಕೊಟ್ಟೆ. ಸರ್ಕಾರದ ದುಡ್ಡು ಬರುವ ಜೊತೆಯಲ್ಲಿ ಅವ್ರದ್ದು ಕಾಂಟ್ರಿಬ್ಯೂಷನ್ 1.5 ಲಕ್ಷ ಹಾಕ್ಲಿಕ್ಕಿದೆ. ಅದು ಅವ್ರ ಹತ್ರ ದುಡ್ಡಿಲ್ಲ. ಅದಕ್ಕೋಸ್ಕರ ಬ್ಯಾಂಕಿನವರಿಗೆ ಸಾಲ ಮಾಡಲಿಕ್ಕೆ, ಅವರಿಗೆ ಟೈಅಪ್ ಮಾಡಿಸ್ಲಿಕ್ಕೆ 200 ಬೆನಿಫಿಷನ್ ಅಲೋಕೇಶನ್ ಕೊಡಿಸಿದೆ. ಆದರೆ ಬ್ಯಾಂಕಿನವ್ರದ್ದು ಪ್ರಿರಿಕ್ವಿಸಿಟ್ ಅಂದರೆ ಅವರ ಹೆಸರಿಗೆ ಖಾತಾಗಳು ಬರಬೇಕು, ಅವರ ಹೆಸರಿಗೆ ಅಲೋಕೇಶನ್. ಅದಕ್ಕೆ ಅಲೋಕೇಶನ್ ಕೂಡ ಮಾಡಿದೆವು. ಮತ್ತು ಅಲೋಕೇಶನ್ ಹೇಳ್ತೀನಿ ನಾನು, ಅದಕ್ಕೆ ಬರ್ತಾ ಇದ್ದೇನೆ, ಒಂದೇ ನಿಮಿಷ ಇರಿ. ಅಲೋಕೇಶನ್ ಮಾಡಿ ಆರ್ಡರ್ಸ್ ಕೂಡ ಕೊಟ್ಟೆವು. ನಾವು ಫೌಂಡೇಶನ್ ಕೂಡ ಹಾಕಿದೆವು. ಸ್ಯಾಂಕ್ಷನ್ ಕೂಡ ಆಯಿತು ಇದರಿಂದ, ರಾಜೀವ್ ಗಾಂಧಿ ಇದರಿಂದ ಆಗಿದೆ. ದುಡ್ಡು ಕಂತು 2 ಕೋಟಿ ರೂಪಾಯಿ ಬಿಡುಗಡೆ ಕೂಡ ಆಗಿದೆ. ಅಷ್ಟರಲ್ಲಿ ಇವರು ಏನು ಮಾಡಿದ್ರು ಅಂದರೆ, ಇದೇ BJP ಅವರು ಪರಿಸರವಾದಿಗಳನ್ನು ಹಿಡ್ಕೊಂಡು ಅಲ್ಲಿ ಹೋಗಿ ಆ ಕುರುಚಲು ಗಿಡಗಳನ್ನೆಲ್ಲ ಕತ್ತರಿಸಿದನ್ನು ತೆಗೆದು ಫೋಟೋ ತೆಗೆದು ಇಲ್ಲಿ ಇದ್ದದ್ದು ಮರಗಳನ್ನೆಲ್ಲ ತೆಗೀತಾ ಇದ್ದಾರೆ ಅಂತ ಹೇಳಿ ಪತ್ರಿಕೆಗಳಿಗೆ ಕೊಟ್ಟು ಸೋಷಿಯಲ್ ಮೀಡಿಯಾ ಮಾಡಿ ಗುಬ್ಬೆ ಎಬ್ಬಿಸಿದ್ರು. ಆಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಗೆ ಹೆದರಿಕೆ ಆಯಿತು, ಬರ್ತದೆ ಪೊಲಿಟಿಕಲ್ ಇಶ್ಯೂ ಆಗಿ. ಅವ್ರು ಏನು ಮಾಡಿ, ಸರ್ ಅದು ಒಂದೇ 10 ಎಕರೆಗೆ ಒಟ್ಟಿಗೆ ಆಗಬೇಕಾಗಿದೆ ಅಂತ ಹೇಳಿ ಆಗ ಅವರು 5 ಎಕರೆ ಕೊಟ್ಟ ಪರ್ಮಿಷನ್ ರದ್ದುಪಡಿಸಿದ್ರು. ಇದೆಲ್ಲ ಕಾರಣ ಬಿಜೆಪಿ 100ಕ್ಕೆ 100 ಅವರೇ ಮನೆ ಸಿಗದ ಹಾಗೆ ಮಾಡಿದ್ರು. ರದ್ದುಪಡಿಸಿದ್ರು. ರದ್ದುಪಡಿಸಿದ ನಂತರ ಅಷ್ಟರಲ್ಲಿ ಇಲೆಕ್ಷನ್ ಡಿಕ್ಲೇರ್ ಆಗೋಯ್ತು. ನನಗೆ ಏನೂ ಮಾಡ್ಲಿಕ್ಕೆ ಆಗಿಲ್ಲ. ಆಯಿತು, ಇಲೆಕ್ಷನ್ ಆಯಿತು, BJP ಗೆದ್ದಿತ್ತು. ಆದರೂ ನಾನು ಸುಮ್ಮನೆ ಇರಲಿಲ್ಲ. ಸ್ವಲ್ಪ ಸಮಯ ಸುಮ್ಮನೆ ಆಗಿ ಕೂತ್ಕೊಂಡೆ. ನಂತರ ನಾನು DC ಅವರಿಗೆ ಹೋಗಿ ಹೇಳಿದೆ, ಇವರಿಗೂ ಹೇಳಿದೆ, ಕಾರ್ಪೊರೇಷನ್ ಅವರು ಆ 10 ಎಕರೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಪರ್ಯಾಯ ಜಾಗ ಕೊಡ್ತೀವಿ ಅಂತ ಹೇಳಿ, ಮತ್ತು ಅದಕ್ಕೆ ನೀವು ಪ್ರಪೋಸಲ್ ಕಳಿಸಿ ಎನ್ವೈರ್ನ್ಮೆಂಟಲ್ ಕ್ಲಿಯರೆನ್ಸಿಗೆ ಅಂತ. ಎಕ್ಕಾರ್ನಲ್ಲಿ DC ಅವರು 10 ಎಕರೆ ಜಮೀನು ಕೊಟ್ಟರು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ. ಮತ್ತು ಇದಕ್ಕೆ ಪರ್ಯಾಯವಾಗಿ ಪ್ರಪೋಸಲ್ ಹೋಯಿತು, ಹೋಗಿ ಪರಿಸರ ಇಲಾಖೆಗೂ ಹೋಯಿತು. ಪರಿಸರ ಇಲಾಖೆಯದ್ದು ಪ್ರಾದೇಶಿಕ ಕಚೇರಿ ಇರೋದು ಬೆಂಗಳೂರಿನಲ್ಲಿ, ನಮ್ಮ ಇದರ ಹತ್ರ ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಎಲ್ಲ ಇದೆಯಲ್ಲ, ಅಲ್ಲೇ ಪಕ್ಕಕ್ಕೆ. ಅಲ್ಲಿ ಏನದು ಪ್ಲೇಸ್ ಹೇಳ್ತೀರಲ್ಲ, ಪರವಾಗಿಲ್ಲ, ಹೇಳ್ತೀನಿ ನಾನು ನಿಮ್ಗೆ ಎಲ್ಲ ವಿಚಾರ.
ಅಲ್ಲಿ ಇರುವಂತದ್ದು ಕಚೇರಿ. ಯಾಕೆ ಆ ಮಾತು ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಯಾಕೆ? ಬೆಂಗಳೂರು ದೂರ ಇಲ್ಲ, ಹತ್ರ ಇದೆ ಅಂತ. ಹತ್ತಿರ ಅಲ್ಲೇ ಇರುವುದು ಅದು ಕಚೇರಿ. ಮೊನ್ನೆ ಆ ಪ್ರಾದೇಶಿಕ ಕಚೇರಿಯಿಂದ ನಾರ್ಮಲ್ ಆಗಿ ರಿಜೆಕ್ಟ್ ಆಗೋದಿಲ್ಲ. ಪರ್ಯಾಯ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಲ್ಯಾಂಡು ಅಲ್ಲ, ಇಟ್ ಇಸ್ ಎ ಡೀಮ್ಡ್ ಫಾರೆಸ್ಟ್. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ ಇದು ಹೇಳಿಕೆ, ನಾವು ಎಷ್ಟೋ ಸಾವಿರ ಡೀಮ್ಡ್ ಫಾರೆಸ್ಟ್ ಇದು ನಾವು ಮನೆಗಳಿಗೆ ಬಿಡುಗಡೆ ಮಾಡಿದ್ದೀವಿ ಅಂತ, ಅಲ್ವಾ? ಇದು ಡೀಮ್ಡ್ ಫಾರೆಸ್ಟ್, ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಲ್ಯಾಂಡ್ ಅಲ್ಲ, ಮೂಡುಬಿದ್ರೆಯಲ್ಲಿ ಹೇಳಿದ್ದು ಲ್ಯಾಂಡ್ ಅಲ್ಲ. 10 ಎಕರೆ ಪರ್ಯಾಯ DC ಅವರು ಎಕರ್ನಲ್ಲಿ ಕೊಟ್ಟಿದ್ದಾರೆ. ಇದನ್ನು ರಿಜೆಕ್ಟ್ ಮಾಡ್ಲಿಕ್ಕೆ ಏನೂ ಕಾರಣ ಇಲ್ಲ ಅವರಿಗೆ. ಆದ್ರೂ ಕೂಡ ಇವ್ರು ಯಾರು ಹೋಗಿ ಆ ಫಾರೆಸ್ಟ್ ಇದರಲ್ಲಿ ಸೆಂಟ್ರಲ್ ಜಸ್ಟ್ ಒಂದು ಆ ಆಫೀಸ್ನಲ್ಲಿ ಹೋಗಿ, ಬೆಂಗಳೂರಿನಲ್ಲಿ ಇರುವಂಥ 10 ಕಿಲೋಮೀಟರ್ ದೂರದಲ್ಲಿ ಇದೆ ಅದು ಸಿಟಿಯಲ್ಲಿ, ಸ್ವಲ್ಪ ಫಾಲೋ ಅಪ್ ಮಾಡಿದ್ರೆ ಸ್ಯಾಂಕ್ಷನ್ ಆಗಿ ಸಿಗ್ತದೆ. ಅವ್ರು ರಿಜೆಕ್ಟ್ ಮಾಡಿ ಕಳಿಸಿ. ಇಲ್ಲ, ನಾವು ಪ್ರತಿ ಸಾರಿ ಇದನ್ನ ಹೇಳುವಾಗ ಅವ್ರು ಹೇಳ್ತಾರೆ 100 ಸಾರಿ ನಾನು ಪ್ರಯತ್ನ ಪಟ್ಟೆ ಅಂತ. ಅವ್ರು ಹೇಳು ಸುಳ್ಳಾಗದ್ರೆ ನಾನು ಹೇಳ್ತೀನಲ್ಲ, ಇವರು ಇಟ್ಸ್ ಎ ವೆರಿ ಸಿಂಪಲ್. ಇದು ನಾವು ಯಾವ ಗೌರ್ಮೆಂಟಿಂದ ಪ್ರಾಜೆಕ್ಟ್ಸ್ ತರಿಸ್ತೀವಿ, ಇದು ಇಟ್ಸ್ ಎ ವೆರಿ ಸಿಂಪಲ್ ಥಿಂಗ್. ಪರ್ಯಾಯ ಲ್ಯಾಂಡಿಗೆ ಈ ಲ್ಯಾಂಡ್ ಅನ್ನು ಕೊಟ್ಟಿದ್ದು ಡಿಪಾರ್ಟ್ಮೆಂಟ್ ವಿತ್ ನೋ ಟೈಮ್ ಸ್ಯಾಂಕ್ಷನ್ ಕೊಡ್ತಿತ್ತು, ರಿಜೆಕ್ಟ್ ಮಾಡಿದ್ದು. ಯಾಕೆ? ಇವರು ಯಾರು ಫಾಲೋ ಅಪ್ ಮಾಡಿಲ್ಲ. ನಾನು ಇವತ್ತು ನಿಮ್ಮ ಮುಂದೆ ಚಾಲೆಂಜ್ ಕೊಡ್ತೀನಿ, ನಾನು ನಾಳೆ MLA ಆದ್ರೆ ವಿದಿನ್ 6 months ಐ ವಿಲ್ ಗೆಟ್ ಇಟ್ ಸ್ಯಾಂಕ್ಷನ್. ವಿದಿನ್ 6 months. ಇದು ಸವಾಲು ಇದು ಖಂಡಿತ. ಒಂದ್ ವೇಳೆ ಮಾಡದಿದ್ರೆ ಪುನಃ ರಾಜೀನಾಮೆ ಕೊಡ್ತೀರಿ. ಅದು ವಿಚಾರ ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ಆಡಳಿತಾತ್ಮಕವಾದ ಅನುಭವದಿಂದ, ರಾಜಕೀಯದ ಅನುಭವದಿಂದ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿಸಿಕೊಂಡು ಬರುವುದು ರಾಜಕಾರಣಿಗಳಿಗೆ ದೊಡ್ಡ ವಿಚಾರಣೆ ಅಲ್ಲ. ಇವರಿಗೆ ಏನು ಮನಸ್ಸಿಲ್ಲ. MLA ಅವರು ಲೋಬರ್ ಅವರು ಮಾಡಿದ್ದನ್ನು ನಾವು ಮಾಡಬಾರ್ದು, ಅವರಿಗೆ ಕ್ರೆಡಿಟ್ ಹೋಗಬಾರದು. ಅಂದ್ರೆ 1000 ಬಡವರ ಮೇಲೆ ನಾವು ಗೋರಿ ಕಟ್ಟಿದ್ರೂ ಪರವಾಗಿಲ್ಲ, ಆದ್ರೆ ಲೋಬರ್ ಅವರಿಗೆ ಹೆಸರು ಬರಬಾರದು. ಸರಿ. ಕಳೆದ ಬಾರಿ ಒಂದು ಆಯ್ಕೆ ಮಾಡಿದಾಗ ನೀವು ಚುನಾವಣೆ ಸಂದರ್ಭದಲ್ಲಿ ಅಧಿಕಾರಿಯಾಗಿದ್ದಾಗ ನೀವು ಭ್ರಷ್ಟಾಚಾರ ಮಾಡಿದ್ದೀರಿ, ಕುಡ್ಸೆಂಪ್ ಹಗರಣ, ಅದು ಇದು ಅಂತೆಲ್ಲ ಮಾಧ್ಯಮಗಳು ಬಂತು. ಇದು ಎಷ್ಟು ನಿಜ? ಇದರಲ್ಲಿ ಏನು? ಸ್ವಾಮಿ, ಚುನಾವಣೆ ಒಳಗೆ ಮಾಡಿದ್ರಲ್ಲಿ ಇವರು, ಇವರಿಗೆ ಅಧಿಕಾರ ಬಂತಲ್ಲ, ಯಾಕೆ ಸ್ವಾಮಿ ಇವರು ನನ್ನ ಮೇಲೆ ಒಂದು ಎನ್ಕ್ವೈರಿ ಮಾಡಿಸ್ಲಿಕ್ಕೂ ಆಗಿಲ್ಲ ಇವರಿಗೆ? ಈಗಲೂ ಮಾಡಿಸ್ಬೋದಾ? ಮಾಡಿಸಿ, ಈಗಲೂ ಮಾಡಿ, ಚಾಲೆಂಜ್ ಮಾಡ್ಲಿ ಅಲ್ಲ. ಅಂದ್ರೆ ಅದರ ಉದ್ದೇಶ ಏನು ಅಂತ? ಆಗ ರಾಜಕೀಯ ಉದ್ದೇಶ, ಹೆಸರು ಹಾಳು ಮಾಡ್ಬೇಕು ಅಷ್ಟೇ ಮಾಡಿದ್ದಾರೆ. ಅವರು ಉದ್ದೇಶ ಮಾಡಿದ್ದಾರೆ, ಅವ್ರು ವಿನ್ ಆಗಿದ್ದಾರೆ, ಅಲ್ಲಿಗೆ ಮುಗಿಯುತ್ತೆ. ಅವರಿಗೆ ಮತ್ತೆ ಹಾಕಬೇಕು. ಈಗ ಪಂಪ್ ವೆಲ್ ವಿಳಂಬ ಆಗಿದೆ ಅಂತ ತುಂಬಾ ಹೇಳ್ತಾ ಇದ್ರು, ಅದಕ್ಕೆ ಕಾರಣ ನೀವೇ ಅಂತ ಅವರು ಹೇಳಿ 2000ರಲ್ಲಿ ವಿನ್ಯಾಸ ಆಗಿತ್ತು, ಅದನ್ನು ಬದಲಾವಣೆ ಮಾಡ್ಲಿಕ್ಕೆ ನೀವೇ ತರಲಿಲ್ಲ ಸ್ವಾಮಿ. ಕೇಂದ್ರ ಸರ್ಕಾರದ್ದು ಪ್ರೆಸ್ ಮೀಟ್ ಮಾಡಿ ಬಿಜೆಪಿ ಅವರೆಲ್ಲ ಹೇಳ್ತಾರಲ್ಲ, ಅವರು ಹೇಳಲಿಕ್ಕೆ ಇವರ ನಾಲ್ಗೆಗೆ ಯಾವುದು ಎಲುಬಿಲ್ಲ. ಕೇಂದ್ರ ಸರ್ಕಾರದ್ದು ಶಾಸಕರು ಏನು ನಿಲ್ಲಿಸ್ಲಿಕ್ಕೆ ಆಗುತ್ತೆ? ವಿನ್ಯಾಸ ಬದಲಾವಣೆ ಅಂತ ಯಾವಾಗ ಮಾಡಿದ್ರು ನೋಡ್ಲಿ. ಒಂದೇ ಒಂದು ಲೆಟರ್ ಅಥವಾ ದಾಖಲೆ ಇಡ್ಲಿ ನಂದು, ಅಥವಾ ಒಂದೇ ಒಂದು ಮೀಟಿಂಗ್ ನಲ್ಲಿ ವಿನ್ಯಾಸ ತಪ್ಪಾಗಿತ್ತು, ಅದನ್ನು ಬದಲಾಯಿಸಬೇಕು ಅಂತ ಹೇಳಿದ್ದು ಲೋಬರ್ ಅವರು ಹೇಳಿದ್ದು ಒಂದು ದಾಖಲೆ ಇಡ್ಲಿ. ಇವರು ಮಹಾನಗರ ಪಾಲಿಕೆಯಲ್ಲಿ ಇಡ್ಲಿ ಅಲ್ಲ, ದಾಖಲೆ ಇಡ್ಲಿ ಅಲ್ಲ, ಬಾಯಿಗೆ ಬಂದಾಗ ಮಾತಾಡೋದು ಬೇಡ, ಇಡ್ಲಿ ದಾಖಲೆ. ಇವರ ವೈಫಲ್ಯವನ್ನು ಮುಚ್ಚಿಸ್ಲಿಕ್ಕೆ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸುವಂತ ಕುತಂತ್ರ ಇವರಿಗೆ ಸರ್ವೇ ಸಾಮಾನ್ಯ, ಅದು ಬೇರೆ ಬೇಕಾಗಿಲ್ಲ. ಅದು ಈಗ ಸರ್ಕಾರದ ಕುರಿತು ಈಗ ಏನು ಹಿಜಾಬ್ ನಿಷೇಧ ತರಗತಿಯಲ್ಲಿ, ದೇವಸ್ಥಾನದಲ್ಲಿ ಆವರಣದಲ್ಲಿ ಎಲ್ಲ ಹಿಂದೂಯೇತರರಿಗೆ ನಿಷೇಧ, ಹಿಂದೂಗಳಿಗೆ ಹಲಾಲ್ ನಿಷಿದ್ಧ, ಆಜಾನ್ ನಿಷೇಧ, ಇದೆಲ್ಲ ಆಗ್ತಾ ಇದೆ. ನಿಮ್ಮ ಇದರ ಬಗ್ಗೆ ಒಂದು ಸ್ಥೂಲವಾಗಿ ಏನು ಅಭಿಪ್ರಾಯ ಅಂತ? ನೋಡಿ, ಯಾವ ಧರ್ಮದವರು ಯಾವ ರೀತಿಯಲ್ಲಿ ನಡ್ಕೊಳ್ಳೋದು ಅವರವರ ವೈಯಕ್ತಿಕ ವಿಚಾರ. ನಾವು ಯಾರು ಕೂಡ ಯಾವ್ದ್ರ ಬಗ್ಗೆ ಮೇಲೆ ಕಮೆಂಟ್ ಮಾಡೋದು ಸರಿಯಲ್ಲ. ಅದೇ ರೀತಿ ಈ ರೀತಿ ಇರಬೇಕು, ಆ ರೀತಿ ಇರುತ್ತೆ, ಅದು ಅಧಿಕ ಪ್ರಸಂಗತನ. ನಾನು ನನ್ನ ಧರ್ಮಕ್ಕೆ ಯಾವ ರೀತಿ ನಡ್ಕೊಳ್ಬೋದು ಅದು ನನ್ನ ವೈಯಕ್ತಿಕ ವಿಚಾರ. ಯಾಕೆ ನಾನು ಇನ್ನೊಂದು ಧರ್ಮದ ಬಗ್ಗೆ ಕಮೆಂಟ್ ಮಾಡಬೇಕು? ಒಂದು ಮತ್ತೆ ಈ ದೇಶದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಆಗಲಿ ಏನು ಮಾಡಲಿಕ್ಕೆ, ಅದು ಎಲ್ಲ ಕಡೆಯಲ್ಲೂ ಸಹ ವ್ಯವಸ್ಥೆಗೆ ಅದು ಬಹಿರಂಗವಾಗಿರುವಂಥ ವ್ಯವಸ್ಥೆ, ಅದು ಜಾತಿ ಆಧಾರದ ಮೇಲೆ ಇರುವಂಥ ವ್ಯವಸ್ಥೆ ಅಲ್ಲ. ಎಲ್ಲಿ ಯಾರಾದರೂ ವ್ಯಾಪಾರ ಮಾಡ್ಬೋದು, ಇದು ಸರಿಯಲ್ಲ ಮಾಡುವುದು. ಈಗ ಪಠ್ಯಪುಸ್ತಕದಲ್ಲಿ ಮೊಘಲ್ ದೊರೆಗಳದ್ದು ಇತಿಹಾಸ ತೆಗೆಯುವಂಥದ್ದು, ತಿದ್ದುಪಡಿ ಮಾಡುವಂಥದ್ದು, ಟಿಪ್ಪು ಸುಲ್ತಾನ್ ಇದು ಪಾಠ ತಿದ್ದುಪಡಿ ಮಾಡುವಂಥದ್ದು ನಡೀತಾ ಇದೆ. ಇದು ಅಂದರೆ ಹೊಸ ರೋಹಿತ್ ಚಕ್ರವರ್ತಿ ಅವರು ಪಠ್ಯ ಸಲಹಾ ಸಮಿತಿಯ ಅಧ್ಯಕ್ಷರಾದ ಮೇಲೆ ಇದು ಹೇಗೆ ಅಭಿಪ್ರಾಯ? ನೋಡಿ,
ಯಾವುದನ್ನು ಅವರು ಕೂಡ ಬದಲಾಯಿಸಿ ಮಾಡಿ ಅದಕ್ಕೊಂದು ಸೈಂಟಿಫಿಕ್ ಆಗಿ ಅದಕ್ಕೊಂದು ಹಿಸ್ಟಾರಿಕಲ್ ಬೇಸ್ ಬೇಕೇ ಬೇಕು. ಅವರು ಮನಸ್ಸಿಗೆ ಬಂದಾಗೆ ಬದಲಾಯಿಸುವುದು ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಇವತ್ತು ಒಂದು ಸರ್ಕಾರ ಬರುವಾಗ ತೆಗೆಯುವುದು, ಇನ್ನೊಂದು ಸರ್ಕಾರ ತಂದು ಇಡುವುದು, ಬಹುಶಃ ಇದು ಇವರು ಶಿಕ್ಷಣ ತಜ್ಞರು ಕೂಡ ಬಹಳ ಆಳವಾಗಿ ಆಲೋಚನೆ ಮಾಡಬೇಕು. ಒಂದು ವೇಳೆ ಅದು ಹಿಂದೆ ಹಾಕಿದ್ದು ಪಠ್ಯದಲ್ಲಿ ಹಾಕಿರುವಾಗ ಎಲ್ಲ ಸರಿ ಇದ್ದಾಗ ಈಗ ಹೇಗೆ ತಪ್ಪಾಗಿ ಬರುವುದು, ಅದು ತಪ್ಪಾಗುವುದು. ಒಂದು ವೇಳೆ ತಪ್ಪಾಯ್ತು ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ದಾಖಲೆಗಳನ್ನು ಹಾಜರುಪಡಿಸಿ ಅದು ತಪ್ಪಿದೆ ಆದ್ರಿಂದ ಬದಲಾಯಿಸ್ತೀವಿ ಅಂತ ಆದ್ರೂ ಮಂದಟ್ಟು ಮಾಡಬೇಕು. ಈ ಕದ್ರಿ ದೇವಸ್ಥಾನದಲ್ಲಿ ಕಾಣಿಕೆ ಹುಂಡಿ ಎಲ್ಲ ಹಗರಣ ಎಲ್ಲ ಆಯಿತು. ಅದು BJPಯ ಪರವಾದ ಈ ಟ್ರಸ್ಟಿಗಳ ಮೇಲೆಲ್ಲ ಆರೋಪಗಳು ಬಂತು. ಅದರ ಬಗ್ಗೆ ಕಾಂಗ್ರೆಸ್ನವರು ತುಟಿ ಪಿಟಿಕೆ ಹೇಳಲಿಲ್ಲ, ತನಿಖೆ ಆಗ್ತಾ ಇದೆ, ಅದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಕೂಡ ಮಾಡೋದಿಲ್ಲ. ಏನ್ ನಿಮ್ದು ಒಳ ಒಪ್ಪಂದ ಏನು ಹೋರಾಟದ ವಿಚಾರದಲ್ಲಿ ಅಭ್ಯಾಸ ಇಲ್ವಾ? ದೇವಸ್ಥಾನದ ವಿಚಾರಗಳಲ್ಲಿ ರಾಜಕೀಯ ಬರುವುದು ಒಳ್ಳೆದಲ್ಲ. ಅದ್ರ ಬಗ್ಗೆ ನಾನು ಜಾಸ್ತಿ ಕಮೆಂಟ್ ಮಾಡೋಲ್ಲ, ಯಾಕೆಂದ್ರೆ ಅದನ್ನ ಮಾಡಿದ್ರೆ ಅದಕ್ಕೆ ಮತ್ತೆ ಅದು ಬೇರೆನೆ ಕಲ್ಲ. ಆದ್ರೆ ನಾನು ಹೇಳೋದು ದೇವಸ್ಥಾನದ ಆಡಳಿತ ಮಂಡಳಿ ತಪ್ಪಿದೆ, ರಾಜಕೀಯ ಬಾರದೆ ಅದಕ್ಕೆ ಸೂಕ್ತವಾದ ತನಿಖೆಯನ್ನು ಮಾಡುವುದು ಮಾತ್ರ ಒಳ್ಳೆಯದು. ನಿಮಗೆ ಹೋರಾಟ ಮಾಡಿ ಅಭ್ಯಾಸ ಇಲ್ಲ ಅಂತ ಕಾಣ್ತದೆ. ಉದಾಹರಣೆಗೆ ಮರಳುಗಾರಿಕೆ ವಿರುದ್ಧ ಯಾರು ಸುನಿಲ್ ಬಜಿಗೇರಿಂದ ಮಾತಾಡ್ತಾರೆ, ಇನ್ನೊರು ಗ್ಯಾಮ್ಲಿಂಗ್ ವಿರುದ್ಧ ಇನ್ನೊಬ್ಬರು ಫೇಸ್ಬುಕ್ಕಲ್ಲಿ ಹಾಕ್ತಾರೆ, ಆಮೇಲೆ ಗಲಾಟೆ ರೈಡ್ಗಳಾಗ್ತಾ ಇದೆ. ನೀವು ಮಾತ್ರ ಸುಮ್ಮನೆ ಕಾಂಗ್ರೆಸ್ನಿಂದ ಯಾವುದೇ ಆ ರೀತಿಯಾದಂಥ ಹೋರಾಟಗಳು ನಡೀತಾ ಇಲ್ಲ. ಅವ್ರು ಏನಿದ್ರು ಬೆಲೆ ಏರಿಕೆ ಅದರ ಬಿಟ್ಟು ಬೇರೆ ಎಲ್ಲವನ್ನು ಹೋರಾಟ ಮಾಡಬೇಕು. ಅದಕ್ಕೆ ದಾರಿಗಳು ಸುಮಾರಿದೆ. ಈಗ ಹಿಂದೆ ಕಾಂಗ್ರೆಸ್ ಸರ್ಕಾರ ಕೂಡ ಇತ್ತು, ನಾನು ಹೇಳ್ತೀನಿ ನೇರವಾಗಿ. ನಾವು ತಪ್ಪು ಮಾಡಿದ್ದೀವಿ, ಅದಕ್ಕೆ ಒಂದು ಸರಿಯಾದ ಪಾಲಿಸಿಯನ್ನು ಮಾಡ್ಲಿಕ್ಕೆ ನಾವು ವಿಫಲರಾಗಿದ್ದೀವಿ. ಮುಂದೆ ಆದರೂ ಕೂಡ ಎಲ್ಲ ಪಕ್ಷದವರು ಕೂತ್ಕೊಂಡು ಮರಳಿನ ಬಗ್ಗೆ ಒಂದು ನೀತಿ ಅಂತ ತರೋದು, ಸರಿಯಾದ ನೀತಿ ತರೋದು ಒಳ್ಳೇದು. ನಮ್ಗೆ ಪಕ್ಕದಲ್ಲಿ ಮರಳಿದೆ ತೆಗಿಲಿಕ್ಕೆ ಅಬಾರದು ಅಂತ ಹೇಳಿ ಕೈಕಾಲ ಹಾಕಿ ಇಡುದು ಅದು ಸರಿಯಲ್ಲ. ಆದ್ರೆ ಎರಡೂ ಕಾಂಗ್ರೆಸ್ನವರು ಇದ್ದಾರೆ, ಬಿಜೆಪಿ ಎರಡೂ ಪಕ್ಷದವರ ತಪ್ಪಿದೆ. ಎರಡೂ ಪಕ್ಷದವರ ಕಾಂಗ್ರೆಸ್ನವ್ರಿಗೆ ಅವಕಾಶ ಇತ್ತು, ಸರಿ ಮಾಡ್ಲಿಕ್ಕೆ ಆಗಿಲ್ಲ. ಬಿಜೆಪಿಯವರು ಅದೇ ಧೋರಣೆ, ಗುತ್ತಿಗೆದಾರರು ಎರಡು ಪಕ್ಷದಲ್ಲಿ ಇರ್ತಾರೆ. ಎರಡು ಕಡೆ ಅದು ಇದು ಕರೆಕ್ಟ್ ನೀವು ಹೇಳುದು. ಇದು ಒಳ್ಳೆ ಎರಡು ಪಕ್ಷದವ್ರಿಗೂ ಯಾವ ರಾಜಕೀಯ ಪಕ್ಷ ಯಾರು ಎರಡಲ್ಲ, ಎಲ್ಲ ರಾಜಕೀಯ ಪಕ್ಷದವರು ಬಂದಾಗ ಗುತ್ತಿಗೆದಾರರು ನಾಳೆ ಸಮ್ಮಿಶ್ರ ಬಂದ್ರೆ ಅದರಲ್ಲೂ ಬರ್ತಾರೆ. ಆದ್ರಿಂದ ಈಗ ಅದಕ್ಕೆ ನಾನು ಹೇಳುದು, ದುಡ್ಡಿನ ಆಧಾರದ ಮೇಲೆ ದುಡ್ಡಿನ ಮೇಲೆ ಚುನಾವಣೆಗಳು ನಡೆಯಬಾರದು. ಈಗ ಚುಟುಕಾಗಿ ಎರಡೇ ವಾಕ್ಯದಲ್ಲಿ ಬಿಜೆಪಿ ಸ್ಲೋಗನ್ ಇದೆ, ಕಾಂಗ್ರೆಸ್ ಮುಕ್ತ ಭಾರತ. ನಿಮ್ಮ ಅಭಿಪ್ರಾಯ? ಸಾಧ್ಯನೇ ಇಲ್ಲ. ಮತ್ತೆ ಇದು ಸಾಧ್ಯನೂ ಇಲ್ಲ ಒಂದು. ಎರಡನೇದು, ಪ್ರಜಾಪ್ರಭುತ್ವಕ್ಕೆ ಈ ರೀತಿಯ ಸ್ಲೋಗನ್ಗಳು ಒಳ್ಳೆದಲ್ಲ, ಮಾರಕ. ಎಷ್ಟು ಸ್ಟ್ರಾಂಗ್ ಒಂದು ಆಡಳಿತ ಪಕ್ಷ ಇರ್ತದ ಅಷ್ಟೇ ಸ್ಟ್ರಾಂಗ್ ಪ್ರತಿಪಕ್ಷ ಇರಬೇಕು. ಸರ್ವಾಧಿಕಾರ ಆಗಬಾರ್ದು, ಒಬ್ಬರನ್ನು ಸರ್ವಾಧಿಕಾರ ಆಗಬಾರದು. ಅದು ಜನ ನೋಡ್ಕೊಳ್ಬೇಕು. ಈಗ ಆಮ್ ಆದ್ಮಿ JDS ಈಗ ಪ್ರಸ್ತುತ ಪರ್ಯಾಯವಾಗಿ ಕಾಣ್ತಾ ಇರುವಂಥದ್ದು, ಇದರಲ್ಲಿ ಯಾವುದು ಬೆಟರ್? ಹೇಗೆ? ಎಲ್ಲ ರಾಜಕೀಯ ಪಕ್ಷಗಳು ಒಳ್ಳೇದೇ, ಆದ್ರೆ ನೋಡೋಣ. ಈಗ ಆಮ್ ಆದ್ಮಿ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಇದೆ, ಸೇಲ್ ಆಗ್ತಾ ಉಂಟು. ಇರ್ಲಿ, ಒಳ್ಳೇದು. ಯಾವ ಪಕ್ಷ ಬಂದರೂ ಕೂಡ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಬಂದ್ರೆ ಒಳ್ಳೇದು. ಈ ರೀತಿಯ ಕೆಡುವುದಲ್ಲ, ಆಡದೆ ಮಾಡುವ ರೂಢಿ. ಅದು ಹೌದು ಅಲ್ಲ, ಇದನ್ನು ಒಡೆದು ಹಾಳುವಂತ ಆಗೋದು ಬೇಡ. ಆದ್ರೆ ಈಗ ರಾಜ್ಯ ಮಾಡ್ತಾ ಇರುವಂತದ್ದೆಲ್ಲ ಎಲ್ಲಾ ಕಡೆ ಬಹುತೇಕ ಬಿಜೆಪಿ. ಅದೇ ನಾನು ಹೇಳುದು, ಇಡೀ ಸಮಾಜವನ್ನು ಒಡೆದು ಆಳುವಂತ ವ್ಯವಸ್ಥೆ ಆಗೋದು ಬೇಡ. ಹೀಗೆ ಸಿನಿಮಾ ನೋಡ್ತೀರಾ? ನಿಮ್ಗೆ ಅಭ್ಯಾಸ ಉಂಟಾ? KGF ನೋಡಿದ್ರಾ? ನೋಡಿಲ್ಲ, ಕೇಳಿದ್ದೀನಿ. ಕಾಶ್ಮೀರ್ ಫೈಲ್ಸ್ ನೋಡಿದ್ದೀನಿ. ಹೇಗನ್ನಿಸ್ತು? ನನಗೇನು ದೊಡ್ಡದಾಗಿ ಏನು ವಿಶೇಷ ಅಂತ ಏನು ಅದಕ್ಕೆ ಪಬ್ಲಿಸಿಟಿ ಕೊಟ್ಟಷ್ಟು ನನಗೆ ವಿಶೇಷ ಏನು ಕಾಣಲಿಲ್ಲ. ಅದರಲ್ಲಿ ಇನ್ನಷ್ಟು ಹಿಂಸೆ ಕಮ್ಮಿ ಆಯ್ತು ಅಂತಲ್ಲ, ಅಥವಾ ಏನು? ಹಾಗೆ ಅಲ್ಲ, ಸ್ವಲ್ಪ ಅದರಲ್ಲಿ ವೈಭವೀಕರಣನೇ ಜಾಸ್ತಿ ಆಗಿದೆ ಅಂತ ಅನಿಸಿತು. ಅಲ್ಲ, ತುಂಬಾ ಜನ ಹೇಳ್ತಾರೆ ಅದು ತೋರಿಸಿದ್ದು ಒಂದು ಅಂಶ ಮಾತ್ರ, 100 ಅಂಶ 90 ಅಂಶ ಹೌದು. ನೋಡಿ, ಒಂದು ಜನಾಂಗದ ಮೇಲೆ ಹಿಂಸೆ ಆಗುವ, ಅದು ನಾನು ಕಾಶ್ಮೀರದ ಬಗ್ಗೆ ಹೇಳ್ತಾ ಇಲ್ಲ, ನೀವು ಇತಿಹಾಸವನ್ನು ವಿಶ್ವ ಇತಿಹಾಸವನ್ನು ಓದಿದ್ರು ಕೂಡ ನೋಡಿ, ಯಹೂದಿಗಳ ಮೇಲೆ ಹಿಟ್ಲರ್ ಮಾಡಿದ್ದು ಜನಾಂಗ, ಯಾವ ಜನಾಂಗದ, ಅಥವಾ ಹಾಗೇನೆ ನೋಡ್ಲಿಕ್ಕೆ ಹೋದ್ರೆ ನೀವು ಆಸ್ಟ್ರೇಲಿಯಾದಲ್ಲಿ ಸಹ ಬೇರೆ ಕಡೆಯಲ್ಲೂ ಸಹ ಜನಾಂಗ ವಾರಗಳು ಆಗ್ತಾ ಇವೆ, ಆಫ್ರಿಕಾದಲ್ಲಿ ಆಗ್ತವೆ. ಈ ಜನಾಂಗೀಯವಾಗಿ ಆಗುವಾಗ ಅಲ್ಲಿ ಕರುಣೆನೇ ಬಹಳ ಕಡಿಮೆ ಇರ್ತದೆ. ಅದು ಬಹಳ ಬೇಸರದ ವಿಚಾರ.
ಮಾನವೀಯತೆನೇ ಹೊರಟೋಗ್ಬಿಡ್ತದೆ, ಅಷ್ಟು ಅಂಧರಾಗಿ ಬಿಡ್ತಾರೆ. ಹೌದು. ಇಲ್ಲಿ ಏನಾಗಿದೆ ನಮಗೂ ಗೊತ್ತಿಲ್ಲ, ಬಟ್ ಆಗಿದ್ದು ದುರದೃಷ್ಟ. ಪ್ರತಿ ಭಾನುವಾರ ನೀವು ಚರ್ಚಿಗೆ ಹೋಗ್ತೀರಾ? ಖಂಡಿತ. ತಪ್ಪಿಸುವುದಿಲ್ಲ ಎಲ್ಲ ಧಾರ್ಮಿಕ ರಿವಾಜುಗಳನ್ನು? ಅದು ಖಂಡಿತ. ಅದು ವೈಯಕ್ತಿಕ. ಅಲ್ಲ, ಅದೇ ಅದು ಕೂಡ ಒಬ್ಬ ನಾಯಕ ಹೇಗಿರ್ತಾರೆ ಅಂತ ವೈಯಕ್ತಿಕ ಅದು ನನಗೆ. ಹಾಂ. ಈಗ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಬೇಕು. ಮದರ್ ತೆರೇಸಾ ಅವರು ನಾವು ಹೇಳ್ತೀವಿ ಅಲ್ಲ, ಡೌನ್ ಟ್ರೋಡನ್ ಪರ್ಸನ್ಸ್ಗೆ ಶಿ ಇಸ್ ದ ಸೇವಿಯರ್, ಸೇವಿಯರ್ ಆಫ್ ಡೌನ್ ಟ್ರೋಡನ್, ದೀನದಲಿತರ ಆಶಾಕಿರಣ. ಇಂದಿರಾ ಗಾಂಧಿ ಶಿ ಇಸ್ ದಿ ಬಡವರ ಬಗ್ಗೆ ಕಾಳಜಿ ಇದ್ದಂಥ ವ್ಯಕ್ತಿ, ಬಡವರ ಬಂಧು. ಪ್ರಿಯಾಂಕಾ ಗಾಂಧಿ ಮುಂದಿನ ಆಶಾಭಾವನೆ. ಸ್ವಾಮಿ ವಿವೇಕಾನಂದ ಸರ್ವ ಧರ್ಮಗಳನ್ನು ಕೂಡ ಗುರುತಿಸಿದಂಥ ಮಹಾನ್ ವ್ಯಕ್ತಿ ಅವರು. ಐವನ್ ಡಿಸೋಜಾ ಒಳ್ಳೆಯ ರಾಜಕಾರಣಿ. ವೇದವ್ಯಾಸ್ ಕಾಮತ್ ಒಳ್ಳೆಯ ರಾಜಕಾರಣಿ. ಆಸ್ಕರ್ ಫರ್ನಾಂಡಿಸ್ ಒಳ್ಳೆಯ ಮನುಷ್ಯತ್ವ ಇರುವಂಥ ವ್ಯಕ್ತಿತ್ವ ಇರುವಂಥ ರಾಜಕಾರಣಿ. ನರೇಂದ್ರ ಮೋದಿ ಅಭಿವೃದ್ಧಿಯ ಬಗ್ಗೆ ಆಧುನಿಕ ರಾಜಕಾರಣಿ. ಅಭಿವೃದ್ಧಿಯಾಗಿ ಅವರು ಆಧುನಿಕ ರಾಜಕಾರಣಿ. ಸರಿ. ತೃಣಮೂಲದ ಮಮತಾ ಬ್ಯಾನರ್ಜಿ. ಶಿ ಇಸ್ ಎ ಫೈರ್ ಬ್ರ್ಯಾಂಡ್. ಮಾಂಡ್ ಸೋಬಾಣ್ ಒಳ್ಳೆಯ ಭಾಷಾ ಸಂಸ್ಥೆ ಅದು. ರೊನಾಲ್ಡ್ ಕೊಲಾಸೋ ಒಳ್ಳೆಯ ಸಾಮಾಜಿಕ ಕಾರ್ಯಕರ್ತ. ಕದ್ರಿ ಮಾಜಿ ಕಾರ್ಪೊರೇಟರ್ ಅಶೋಕ್ ಡಿಕೆ ಒಳ್ಳೆಯ ವ್ಯಕ್ತಿತ್ವದ ಕಾರ್ಪೊರೇಟರ್. ಬಜರಂಗ ದಳ ಒಳ್ಳೆಯ ಸಮುದಾಯದ ಬಗ್ಗೆ ಕಾಳಜಿ ಇರುವಂಥ ಸಂಘಟನೆ. ಧನ್ಯವಾದಗಳು JR ಲೋಬ ಅವರೇ. ಇಷ್ಟು ಹೊತ್ತು ನಮ್ಮ ತಿರುಗುಬಾಣದಲ್ಲಿ ಮನಬಿಚ್ಚಿ ಮಾತಾಡಿದ್ರಿ, ಉತ್ತರಗಳನ್ನು ನೀಡಿದ್ರಿ. ಮುಂದಿನ ತಿರುಗುಬಾಣದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮೊಂದಿಗೆ ಬರ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ಕಾರ.